ಪಾತ್ರಕ್ಕೆಲ್ಲ ನಮಸ್ಕಾರ. ಯಾನ್ ಶರತ್ ಲೋಹಿತಾಶ್ವ ಇಲ್ಲಿನ ಸೊಗಸಾದ ಮೀನನ್ನು ಸವಿದು ಇಲ್ಲಿನ ಊಟ ಮತ್ತು ಇಲ್ಲಿನ ಜನ ಅವ್ರನ್ನೆಲ್ಲ ಅದನ್ನೆಲ್ಲ ಸವಿದು ನಾವು ಹೋಗಿದ್ದಿದೆ. ಸೊ ಹಾಗಾಗಿ ಮಂಗಳೂರಿನ ಜೊತೆ ನನಗೆ ಭಾಳಷ್ಟು ನಿಕಟವಾದಂಥ ಒಂದು ಸಂಬಂಧ ಇದೆ, ಒಂದು ಪ್ರೀತಿ ಇದೆ. ನಮ್ಮನೇಲಿ ತೀರಾ ಮಡಿವಂತಿಕೆ, ಮೈಲಿಗೆ ಈ ವಿಚಾರಗಳು ಇರಲಿಲ್ಲ. ಓಪನ್ ಆಗಿ ಇದು ಹೀಗೆ ಅಂತೇನು ನಮ್ಗೆ ವಿವರಿಸ್ತಿರಲಿಲ್ಲ. ನಮಗದೊಂದು ಏನು ದೊಡ್ಡವರಾದರು ಅಂದ್ರೇನು, ಹೇಗೆ ಹಿರಿಯರಿಂದ ಇದೆಲ್ಲ ಅವ್ರು ಮಾತಾಡ್ಕೊಂಡಾಗ ಈ ಕೆಲವು ಕಿವಿಗೆ ಬಿದ್ದಾಗ ವಿಚಾರಗಳು ಆವಾಗ ನಮಗೆ ರಿಯಲೈಸೇಷನ್. ಸೊ ಅದೊಂದು ರಹಸ್ಯ, ಅದೊಂದು ಗುಟ್ಟು, ಅದೊಂದು ಏನೋ ಒಂದು ಟ್ಯಾಬು ಅನ್ನೋ ವಾತಾವರಣದಲ್ಲಿ ನಾನು ಬೆಳೀಲಿಲ್ಲ. ಒಂದು ಹೆಣ್ಣು ಮಕ್ಕಳಿಗೆ ಆಗುವಂಥ ಒಂದು ಇದು ನೈಸರ್ಗಿಕ ಕ್ರಿಯೆ ಅಂತ ಮನದಟ್ಟಾದ್ರಿಂದ ಒಂದು ಹೆಣ್ಣು ಬೆಳೆಯೋ ಹಂತಗಳೆಲ್ಲ ಆಗುವಂಥ ಕೆಲವು ವಿಚಾರಗಳು ಅಂತ ಗೊತ್ತಾಯ್ತು ಅಷ್ಟೇ. ನನಗೆ ತುಳು ಸಿನಿಮಾ ಬಗ್ಗೆ, ಮಂಗಳೂರಿನ ಬಗ್ಗೆ, ಮಂಗಳೂರಿನ ಜನತೆ ಬಗ್ಗೆ ಎಳ್ಳಷ್ಟು ಅನುಮಾನಗಳಿಲ್ಲ. ಅವರು ಯಾವತ್ತೂ ಅವರ ಭಾಷೆಯನ್ನು ಬಿಟ್ಟುಕೊಟ್ಟಿಲ್ಲ, ಅವರ ಸಿನಿಮಾಗಳನ್ನು ಬಿಟ್ಟುಕೊಟ್ಟಿಲ್ಲ, ಬಹಳ ಪ್ರೀತಿ ಮಾಡ್ತಾರೆ. ನಾನೇ ನನ್ನ ಕಿವಿಯಾರೆ ಈ ನಡುವೆ ಕೇಳ್ತಾ ಇದ್ದೀನಿ, ಬಹಳ ಎಸ್ಪೆಷಲಿ ತುಳು ಸಿನಿಮಾಗಳನ್ನು ತುಳು ಜನತೆ ಬಂದು ಅವ್ರದ್ದೇ ಸಿನಿಮಾ ಅಂತ ಬಂದು ನೋಡಿ ಖುಷಿಪಟ್ಟು ಎಂಜಾಯ್ ಮಾಡಿ ಅದನ್ನು ಬೆಳೆಸ್ತಾ ಇರೋದು ನನಗೆ ಅನುಭವಕ್ಕೆ ಬಂದಿದೆ, ನನಗೆ ಕಿವಿಗೆ ಬಿದ್ದಿದೆ. ಬೊಂಬಾಟಿ ಸಿನಿಮಾ ತೋಪಿನಂಚಿನ ಮಾತಾ ತುಳು ಪ್ರೇಕ್ಷಕರಿಗೆ ನಮಸ್ಕಾರ. ಯಾನ್ ಸೂರಜ್ ಮಂಗಳೂರು. ಇನ್ನು ಒಂಜಿ ಬಾರಿ ಖುಷಿತ ವಿಷಯ ಎಂದು ಪನೊಲಿ ಎನ್ನ ಒಂಜಿ ಸಿನಿ ಕೆರಿಯರ್ ಒಂಜಿ ಬಾರಿ ಮಲ್ಲ ಒಂಜಿ ಕಲಾವಿದನ ಸಂದರ್ಶನ ಇನಿಯನ್ನು ಮಂತೊಂದುಲ್ಲೆ ಕಾಂಡದ ಪೊರ್ತು ಮಾತೆರೆಗ್ಲ ಶುಭೋದಯ ಪನೊಂದು ಎನ್ನ ಒಟ್ಟಿಗೆ ಒಂಜಿ ಇಂಡಿಯನ್ ಸಿನಿಮಾ ತೋಯಿನಂಚಿನ ಒಂಜಿ ಒನ್ ಆಫ್ ದ ಬೆಸ್ಟ್ ಆಕ್ಟರ್ ಎಂದು ಪನೊಲಿ ಶರತ್ ಲೋಹಿತಾಶ್ವ ಸರ್ ನಮ್ಮೊಟ್ಟಿಗುಲ್ಲೇರು. ಸರ್ ಮೊದಲನೇದಾಗಿ ನಮಸ್ತೆ. ನಮಸ್ಕಾರ. ಮಂಗಳೂರಿಗೆ ಸ್ವಾಗತ ಸರ್. ಪಾತ್ರಕ್ಕೆಲ್ಲ ನಮಸ್ಕಾರ. ಯಾನ್ ಶರತ್ ಲೋಹಿತಾಶ್ವ. ಎಸ್ ಜನಕುಲ್ ಭಾನುವಾರ ಇನ್ನಿತ ಸಂದರ್ಶನ ತುಳುಟು ಮಂದೊಲಿತ್ತನೆಂದು ಸರ್ಗ ಒಂಚೂರು ತುಳು ಪಾತೆರ್ನಾಗ ತಪ್ತುಂಡದ ಅದಂಡಲ ಬೇಜಾರಾವು ಪನಪನ ಉದ್ದೇಶದ ಹತ್ರ ಈ ಸಂದರ್ಶನ ನಮ್ಮ ಕನ್ನಡ ಮಂತೊಂದಿಲ್ಲ. ಸೊ ನಾವು ಕನ್ನಡದಲ್ಲಿ ಸಂದರ್ಶನ ಮುಂದುವರಿಸೋ ಸರ್. ಖಂಡಿತ. ಸೊ ನಿಮ್ಮ ಅಭಿನಯದ ಒಂದು ಪೂರ್ಣ ಪ್ರಮಾಣದ ಒಂದು ತುಳು ಸಿನಿಮಾ ಪಿದೈ ಅಂತ ಒಂದು ಟೈಟಲ್ ನಲ್ಲಿ ಬಿಡುಗಡೆಗೆ ರೆಡಿಯಾಗಿದೆ. ಸೊ ಸಿನಿಮಾ ಶುರುವಾಗಿರುವಂತದ್ದು ಯಾವಾಗ, ನಿಮ್ಮನ್ನ ನಿರ್ದೇಶಕರು ಯಾವಾಗ ಅಪ್ರೋಚ್ ಮಾಡಿದ್ರು ಸರ್? ಇದರ ನಿರ್ದೇಶಕರು ಸಂತೋಷ್ ಮಾಡ ಅಂತ. ಇವರು ಈಗಾಗಲೇ ಅವರ ಒಂದು ಚಿತ್ರಕ್ಕೆ, ಜಿಟಿಗೆ ಅನ್ನೋ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಅದರ ನಂತರ ಈ ಸಲ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ನಮ್ಮ ತುಳು ಸಿನಿಮಾ ಪಿದಾಯಿಗೆ, ಅವರ ನಿರ್ದೇಶನದ ಪಿದಾಯಿಗೆ 2ನೇ ಪ್ರಶಸ್ತಿ ಬಂದಿದೆ. ಸೊ ನನಗೆ ಅವರ ಪರಿಚಯ ಹಿಂದೆ ಒಂದು ಕನ್ನಡ ಮತ್ತು ಮಲಯಾಳದಲ್ಲಿ ಒಂದು ಚಿತ್ರ ಆಯಿತು, ಶಿಕಾರಿ ಅಂತ. ಅದರ ಪ್ರಮುಖ ನಟರು, ನಾಯಕ ನಟರು, ಬಹಳ ದೊಡ್ಡ ಹೆಸರು ಭಾರತ ದೇಶದ ಚಿತ್ರರಂಗದಲ್ಲಿ ಮಮ್ಮೂಟಿ ಸರ್ ಅವರನ್ನು ಹಾಕ್ಕೊಂಡು ಒಂದು ಸಿನಿಮಾ ಶಿಕಾರಿ ಅಂತ, ಅದನ್ನು ಅಭಯ ಸಿಂಹ ನಮ್ಮ ಕನ್ನಡದವರೇ ಅದನ್ನು ನಿರ್ದೇಶನ ಮಾಡಿದ್ರು. ನಿರ್ಮಾಪಕರು ನಮ್ಮ ಕನ್ನಡದವರೇ ಕೆ ಮಂಜು ಅವರು. ಆ ಚಿತ್ರದಲ್ಲಿ ನನಗೊಂದು ಆಕಸ್ಮಿಕವಾಗಿ ಒಂದು ಒಂದು ಅವಕಾಶ ಸಿಕ್ತು. ಅದರಲ್ಲಿ ನಾನು ಆ್ಯಕ್ಟ್ ಮಾಡಿದೆ. ಅಲ್ಲಿ ಪರಿಚಯ ಆದದ್ದು ಸಂತೋಷ್ ಮಾಡೋರು ಆ ಚಿತ್ರದಲ್ಲಿ ಏನಂತಾರೆ ಅಸೋಸಿಯೇಟ್ ಡೈರೆಕ್ಟರಾಗಿ ಕೆಲಸ ಮಾಡ್ತಾಯಿದ್ರು. ಸೊ ನನಗೆ ಆಗ ಅವರು, ನನ್ನ ವಯಸ್ಸು ಸ್ವಲ್ಪ ಚಿಕ್ಕದು, ಅವರು ಬಹಳ ಚಿಕ್ಕವರು, ಒಂದು ಕರಿಯರ್ನ ಮಾಡ್ಕೋಬೇಕು ಅಂತ ಅವರು ಭಾಳ ಉತ್ಸುಕರಾಗಿ ಹುಮ್ಮಸ್ಸಿನಿಂದ ಇದ್ದರು. ನಾನು ಬಂದೆ, ಪಾತ್ರ ಮಾಡಿದೆ. ಬಟ್ ಆ ಚಿತ್ರ ಆ ಸಂದರ್ಭದಲ್ಲಿ ಭೇಟಿ ಮಾಡಿದ್ದು ಭಾಳ ವರ್ಷಗಳು ಆಗಿತ್ತು. ಅವ್ರನ್ನ ನಾನು ಮತ್ತೆ ಮಾತಾಡಿಸಿ, ಅವರು ಈಗ 1 ವರ್ಷದ ಕೆಳಗೆ ನನಗೆ ಫೋನ್ ಮಾಡಿ, ನಾನು ಈ ಥರ ನಿಮ್ಮ ಜೊತೆಲಿ ಕೆಲಸ ಮಾಡಿದ್ದೆ ಸರ್ ಶಿಕಾರಿನಲ್ಲಿ, ನಿಮ್ಮನ್ನು ಭೇಟಿ ಆಗಬೇಕಾಗಿತ್ತು, ನಾನೊಂದು ಚಿತ್ರ ಮಾಡ್ತಿದ್ದೇನೆ ಅಂತ ಅವರ ಬಗ್ಗೆ ಒಂದಷ್ಟು ಎಲ್ಲ ಹೇಳಿಕೊಂಡ್ರು. ನೀವು ಶಿಕಾರಿಯಲ್ಲಿ ಕೆಲಸ ಮಾಡಿದ್ವಿ ಅಂತ ಹೇಳಿದ್ರು. ಅವರ ಒಂದು ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಅಂತ ಹೇಳಿದ್ರು. ಸೊ ನನಗೂ ಎಲ್ಲೋ ಒಂದು ಕಡೆ ಈ ಥರದ ಚಿತ್ರವನ್ನು, ಭಾಳ ಕಲಾತ್ಮಕವಾದಂಥ ಚಿತ್ರಗಳನ್ನು ನಾನು ಮಾಡೇ ಇರಲಿಲ್ಲ. ಸೊ ಆ ಥರದೊಂದು ಚಿತ್ರ ಮಾಡಬೇಕು ಅನ್ನೋ ಒಂದು ತುಡಿತ ನನ್ನ ಮನಸ್ಸಿನ ಆಳದಲ್ಲೂ ಕೂಡ ಇದ್ದಿದ್ದರಿಂದ ನಾನು ಮಂಜೇಶ್ವರದಲ್ಲಿ ಶೂಟಿಂಗಲ್ಲಿದ್ದೆ ಬೇರೆ ಒಂದು ಕನ್ನಡ ಚಿತ್ರಕ್ಕೆ. ಸರ್ ಇಲ್ಲಿಂದ ಫೋನ್ ಮಾಡಿದ್ರು, ಮಂಗಳೂರಿನಿಂದ ಫೋನ್ ಮಾಡಿದ್ರು, ಯಾವಾಗ ಸಿಗ್ತೀರಿ ಸರ್, ನಾನು ಬೆಂಗಳೂರಿಗೆ ಬರ್ತೀನಿ. ನನಗೂ ಕೇಳಿ ಖುಷಿ ಆಯಿತು. ಭಾಳ ವರ್ಷಗಳ ನಂತರ ಮಾಡ್ತಿದ್ದೀರಿ, ಎಲ್ಲಿದ್ದೀರಿ ಸರ್? ನಾನು ಮಂಗಳೂರಲ್ಲಿದ್ದೀನಿ, ನಿಮ್ಗೆ ಹತ್ತಿರದಲ್ಲೇ ಇದ್ದೀನಿ, ಏನು ಚೆನ್ನಾಗಿ ಒದಗಿ ಬಂದಿದೆ,
ನೀವು ಜಾಸ್ತಿ ದೂರ ಬರಬೇಕಾಗಿಲ್ಲ, ಇಲ್ಲಿಗೆ ಬನ್ನಿ, ಹತ್ತಿರದಲ್ಲಿದ್ದೀನಿ, ಮಂಜೇಶ್ವರದಲ್ಲಿದ್ದೀನಿ. ಸೊ ಮಂಜೇಶ್ವರಕ್ಕೆ ಬಂದರು, ಕೂತ್ಕೊಂಡ್ವಿ, ಮಾತಾಡಿದ್ವಿ, ಕತೆ ಬಗ್ಗೆ ಹೇಳಿದ್ರು, ಪಾತ್ರದ ಬಗ್ಗೆ ಹೇಳಿದ್ರು. ಭಾಳ ಖುಷಿಯಾಯಿತು. ನಾನು ಹಿಂದೆ ಮುಂದೆ ನೋಡಲಿಲ್ಲ, ನಾನು ಈ ಸಿನಿಮಾ ಮಾಡ್ತಿದ್ದೀನಿ ಅಂತ ಹೇಳಿದೆ. ಅವ್ರಿಗೆ ಯಾಕೋ ನಾನು ವ್ಯಾಪಾರಿ ಚಿತ್ರಗಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋದ್ರಿಂದ ಸ್ವಲ್ಪ ಇದರ ಬಜೆಟ್ ಬಗ್ಗೆನೂ ಅವ್ರಿಗೆ ಅಳುಕಿತ್ತು ನನ್ನ ಬಗ್ಗೆ, ನಾನು ಒಪ್ಕೋತೀನೋ ಇಲ್ವೋ ಹೇಗೆ ಅಂತ. ಕೊನೆಗೆ ಅವರು ನಾನು ಸಮಾಧಾನ ಮಾಡಿ, ಏನು ಆ ಥರದ್ದು ಏನು ಚಿಂತೆ ಬೇಡ, ನಾನು ನಿಮ್ಮ ಈ ಕತೆ ಮತ್ತು ಈ ಪಾತ್ರ ನನಗೆ ಇಷ್ಟ ಆಗಿದೆ, ನಾನು ಅದನ್ನು ಜೀವಿಸಬೇಕು, ಈ ಥರದ್ದು ಒಂದು ಚಿತ್ರ ಮಾಡಬೇಕು ನಾನು ಅಂತ ಹೇಳಿ ಅಲ್ಲಿಂದ ಶುರುವಾಯಿತು. ಸೊ ಸಂತೋಷ್ ಮಾಡೋರು ನನಗೆ ಹಳೇ ಪರಿಚಿತರು, ಮರ್ತು ಹೋಗಿತ್ತು. ಈ ಮುಖಾಂತರ ಪಿದಾಯಿ ಮುಖಾಂತರ ಮತ್ತೆ ನಾವು ಅವರು ಒಂದಾದ್ವಿ. ಎಸ್ ಸರ್, ಈಗ ಶರತ್ ಸರಿಗೂ ಮಂಗಳೂರಿಗೆ ಏನಾದರೂ ನಂಟು ಇದೆಯಾ? ಮಂಗಳೂರಿಗೆ ನೀವು ಬರ್ತಾ ಇರ್ತೀರಾ, ಹೇಗೆ ಏನು ಅಂತ? ಅಯ್ಯೋ, ತುಂಬ ಸಾಕಷ್ಟು ಚಿತ್ರಗಳಿಗೆ ನಾನು ಇಲ್ಲಿ ಬಂದು ಕೆಲಸ ಮಾಡಿದ್ದಿದೆ. ಹಿಂದೆ ನಾನೊಂದು ಚಿತ್ರ ಮಾಡಿದೆ, ಸೈಬರ್ ಯುಗದೊಳ್ ನವ ಯುವ ಮಧುರ ಕಾವ್ಯಂ ಅನ್ನೋದು ಒಂದು ಚಿತ್ರ, ಉಡುಂಬ ಅಂತ ಒಂದು ಕನ್ನಡ ಚಿತ್ರ, ಆಮೇಲೆ ಅಂಬರ್ ಕೇಟರರ್ಸ್ ತುಳು ಸಿನಿಮಾ, ಈ ಮೊದಲ ಎಂಟ್ರಿ. ಸೊ ಹಾಗಾಗಿ ಮಂಗಳೂರಿಗೆ ಬರೋದು ಹೋಗೋದು, ಜೊತೆಗೆ ನಾನು ನನ್ನ ಕುಟುಂಬ ಬಂದು ಈ ಕಡೆ ಎಲ್ಲ ದೇವಸ್ಥಾನಗಳನ್ನೆಲ್ಲ ಸುತ್ತಿ ಮಾಡಿ, ಉಡುಪಿ, ಮಣಿಪಾಲ ಆ ಕಡೆ ಎಲ್ಲ ಹೋಗಿ ಇಲ್ಲಿನ ಸೊಗಸಾದ ಮೀನನ್ನು ಸವಿದು ಇಲ್ಲಿನ ಊಟ ಮತ್ತು ಇಲ್ಲಿನ ಜನ ಅವ್ರನ್ನೆಲ್ಲ ಅದನ್ನೆಲ್ಲ ಸವಿದು ನಾವು ಹೋಗಿದ್ದಿದೆ. ಸೊ ಹಾಗಾಗಿ ಮಂಗಳೂರಿನ ಜೊತೆ ನನಗೆ ಭಾಳಷ್ಟು ನಿಕಟವಾದಂಥ ಒಂದು ಸಂಬಂಧ ಇದೆ, ಒಂದು ಪ್ರೀತಿ ಇದೆ. ಆ್ಯಂಡ್ ನಾನು ಬಾಲ್ಯದಿಂದ, ನಮ್ಮ ತಂದೆ ಕೂಡ ನಟರಾಗಿದ್ದವರು, ಪ್ರೊಫೆಸರ್ ಲೋಹಿತಾಶ್ವ ಅಂತ. ಚಕ್ರವರ್ತಿ ಅಂತ ಒಂದು ಸಿನಿಮಾ ಇಲ್ಲೇ ಮಾಡಿದ್ದಿದ್ದು, ಡಿ ರಾಜೇಂದ್ರ ಬಾಬು ಅದರ ನಿರ್ದೇಶಕರು, ಐ ಥಿಂಕ್ ಅಂಬರೀಷ್ ಸರ್ ಅದರ ಹೀರೋ. ಅದರ ಸಂಪೂರ್ಣ ಚಿತ್ರೀಕರಣ ಮಂಗಳೂರಿನಲ್ಲಿ ಆಗಿತ್ತು. ಸೊ ಹಾಗಾಗಿ ಬಾಲ್ಯದಿಂದ ಒಂದು ಆಕರ್ಷಣೆ ಇತ್ತು ಮಂಗಳೂರು ಬಗ್ಗೆ. ಆಮೇಲೆ ಬಂದು ಹೋಗೋಕ್ಕೆ ಕಲಾವಿದನಾಗಿ ಸಾಕಷ್ಟು ಅವಕಾಶಗಳು ಸಿಕ್ತು. ಹಾಗಾಗಿ ನನಗೆ ಒಂಥರ, ಈಗ 2 ತುಳು ಸಿನಿಮಾ ಮಾಡಿರೋದ್ರಿಂದ, ಅಂಬರ್ ಕೇಟರರ್ಸ್ ಮೊದಲನೇದು, ಈಗ ಪಿದಾಯಿ. ಸೊ ಇದು ಒಂಥರ ಹೋಮ್ ಟೌನ್ ಆಗಿದೆ, ನಮ್ಮ ಮನೆ ಏನೋ ಅನ್ನೋ ಒಂದು ಭಾವನೆ ಇದೆ. ಅದೇ ಪ್ರೀತಿ, ಅದೇ ವಾತ್ಸಲ್ಯ, ಗೌರವ ನನಗೆ ಇಲ್ಲಿನ ಎಲ್ಲ ಜನರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಒಂದು 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 ಸ್ಪೆಷಲ್ ಪ್ರೀತಿ ಮಂಗಳೂರಿನ ಬಗ್ಗೆ. ಸರ್, ಈಗ ನೀವೇ ಆವಾಗ ಮಾತಾಡುವಾಗ ಒಂದು ವಿಚಾರನ ಹೇಳಿದ್ರಿ, ನೀವು ಜಾಸ್ತಿ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅಭಿನಯ ಮಾಡಿರೋದ್ರಿಂದ. ಈ ನಾನು ಕಲಾವಿದರ ಸಂದರ್ಶನ ಮಾಡಿದಾಗ ಕೆಲವೊಂದು ಕಲಾವಿದರು ಹೇಳ್ತಾರೆ, ಸರ್ ನಮಗೆ ರೆಮ್ಯುನರೇಷನ್ ಅಥವಾ ಸಿನಿಮಾದ ಸ್ಕೇಲಿಗಿಂತನೂ ಕೂಡ ಕಂಟೆಂಟ್ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡ್ತೇವೆ. ಯಾವತ್ತಾದ್ರೂ ಕಂಟೆಂಟ್ ಚೆನ್ನಾಗಿದ್ದಾಗ ಕೂಡ ನಾವು ರೆಮ್ಯುನರೇಷನ್ ಕಮ್ಮಿ ಇದ್ರೂ ಪರವಾಗಿಲ್ಲ, ನಮಗೆ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಅಲ್ಲಿ ಅವಕಾಶಗಳು ಇದೆ ಅಂತ ಹೇಳಿ ಅಂತ ಸಿನಿಮಾಗಳನ್ನು ಒಪ್ಪಿಕೊಳ್ತೇವೆ ಅಂತ ಹೇಳಿ. ಸಂತೋಷ್ ಸರ್ ನಿಮ್ಮ ಹತ್ರ ಬಂದು ಪಿದಾಯಿ ಅಂತ ಸಿನಿಮಾದ ಕತೆ ಹೇಳಿದಾಗ ಸರ್ ಡೈರೆಕ್ಟ್ ಆಗಿ ಒಪ್ಪಿಕೊಂಡ್ರೆ ಸರ್, ಅಥವಾ ಟೈಮ್ ಏನಾದ್ರು ತಗೊಂಡಿದ್ರ? ನಾನು 2 ಕಾರಣ. ಒಂದು, ಪ್ರಮುಖವಾಗಿ ನನಗೆ ಅವರು ಹಳೆ ಪರಿಚಿತರು, ಭಾಳ ಕ್ರಿಯಾಶೀಲವಾದಂಥ ಒಬ್ಬ ನಿರ್ದೇಶಕ. ಅವರ ಮಾತುಕತೆಯಲ್ಲಿ ನನಗೆ ಅದೊಂದು ಮೆಚ್ಚುಗೆ ಆಯಿತು. ಆಮೇಲೆ ನೆನಪಿಸಿದ್ರು ಅದೆಲ್ಲವೂ. ಏನಾಗುತ್ತೆ, ನಮಗೂ ಒಂದು ಒಳಗಡೆ ಒಂದು ತುಡಿತಾ ಇರುತ್ತೆ, ಭಾಳ ಒಂದು ಕ್ರಿಯಾತ್ಮಕವಾದಂಥ ಒಂದು ಟೀಮ್ ಸಿಗಲಿ, ಒಂದು ಕತೆ ಸಿಗಲಿ, ಒಂದು ಪಾತ್ರ ಸಿಗಲಿ ಅಂತ ಎಲ್ಲ ಕಲಾವಿದರುಗಳು ಆ ಥರ ಯೋಚನೆ ಮಾಡ್ತಾರೆ. ಅದು ಅಭಿನಯವನ್ನು ಭಾಳ ಶಿಸ್ತಿನಿಂದ ಮಾಡುವಂಥವ್ರು, ಸೀರಿಯಸ್ ಆಗಿ ತೊಗೊಂಡ್ರು ಅವರು. ಸೊ ಹಾಗಾಗಿ ನನಗೆ, ನಾನು ಅವರು ಹೇಳಿದ ತಕ್ಷಣ, ಪಾತ್ರ ಮತ್ತು ಸಿನಿಮಾ ಕಥೆ ಹೇಳಿದ ತಕ್ಷಣ ನಾನು ಇಮಿಡಿಯೇಟಾಗಿ ಒಪ್ಕೊಂಡೆ. ಇಂದು ಮುಂದೆ ಯಾವುದೂ ಕೇಳಿಲ್ಲ. ಬಟ್ ಅವ್ರಿಗೆ ನನ್ನನ್ನು ಅಳುಕಿತ್ತು ಹೇಗೆ ಒಪ್ಸೋದು ಈ ವಿಚಾರವಾಗಿ. ಅವರು ಕೂಡ, ನಾನು ಓಪನ್ ಆಗಿ ಮಾತಾಡಿ, ಏನು ಮುಜುಗರ ಬೇಡ, ಆರಾಮಾಗಿ ಹೇಳಿ ಅಂತ ಹೇಳಿದಾಗ, ನಮ್ಮ ಬಜೆಟ್ ತುಂಬ ಅಂದರೆ ತುಂಬ ಇದಿದೆ, ಆ ಲಿಮಿಟೆಡ್ ಇದರೊಳಗೆ ನಾವು ಮಾಡ್ತಾ ಇದ್ದೀವಿ ಅಂತ ನನಗೆ ನೀವು ಹೇಳಿದಾಗೆ ಎಷ್ಟೋ ಕಲಾವಿದರು ಆ ಥರ ಯೋಚನೆ ಮಾಡೋದು, ಅದು 100% ಸತ್ಯ. ಸೊ ಹಾಗಾಗಿ ನನಗೆ ಅದು ಬಹಳ ಖುಷಿ ಕೊಟ್ಟೋದ್ರಿಂದ, ನಾನು ರಂಗಭೂಮಿಯಿಂದ ಬಂದವನು. ರಂಗಭೂಮಿ ದಿವಸಗಳಿಂದ ನಾನು ಈ ಕ್ಯಾಟಗರೈಸೇಷನನ್ನು ನಂಬದವನಲ್ಲ, ಹೀರೋ ಅಥವಾ ಸಪೋರ್ಟಿಂಗ್ ಆ್ಯಕ್ಟ್ರು, ಕಮಿಡಿಯನ್ನು, ಈ ಥರದ್ದು. ನಾನೊಬ್ಬ ಕಲಾವಿದ. ಸೊ ಹಾಗಾಗಿ ಸಂಪೂರ್ಣವಾಗಿ ಅವ್ರಿಗೆ ಆ ಕಥೆನ ಹೇಳಿದ ರೀತಿ ನೋಡಿದಾಗ ಆ ಕ್ಷಣಕ್ಕೆ ನನಗೆ ಅದು ಭಾಳ ಇಷ್ಟ ಆಗೋಯ್ತು. ಭಾಳ ಭಾಳ ಅಂದರೆ ಇಷ್ಟ, ಇದನ್ನು ನಾನು ಜೀವಿಸ್ಬಿಡ್ಬೇಕು ಈಗಲೇ ಅನ್ನೋ ಒಂದು ಆಸೆ ಹುಟ್ಟಿತು. ಹಾಗಾಗಿ ನಾನು ಒಪ್ಕೊಂಡೆ. ಆ್ಯಂಡ್ ಭಾಳ ಭಾಳ ಇದೆಲ್ಲ ಕಾಂಪ್ಲಿಕೇಟ್ ಆಗಲಿಲ್ಲ. ನಾನು ನೀವು ನೇರವಾಗಿ ಮಾತಾಡಿ ಇರೋದನ್ನು ಹೇಳಿಬಿಡಿ,
ನೀವು ಏನು ರೆಮ್ಯುನರೇಷನ್ ಬಗ್ಗೆನೂ ಮಾತಾಡೋದು ಬೇಡ, ನಾನು ಈ ಸಿನಿಮಾ ಮಾಡ್ತೀನಿ ಸೂಪರ್ ಅಂತ ಅವ್ರಿಗೆ ಹೇಳಿದ್ದಿದೆ. ಸೊ ಹಾಗಾಗಿ ಮುಂದಿದ್ದೆಲ್ಲ ಇತಿಹಾಸ ಈಗ. ಸರ್ ರೀಸೆಂಟ್ ಆಗಿ ಒಂದು ಸ್ಕ್ರೀನಿಂಗ್ ಅನ್ನ ಇಟ್ಟಿದ್ರು, ನಾನು ಸಿನಿಮಾನ ನೋಡಿದೆ ಸರ್. ನನಗೆ ತುಂಬಾ ಖುಷಿ ಆಯ್ತು. ಅಲ್ಲಿ ನೀವು ನಟನೆ ಮಾಡಿದ್ದೀರಿ ಅಂತ ಹೇಳುವುದಕ್ಕಿಂತಲೂ ಸಿನಿಮಾನ ಜೀವಿಸಿದ್ದೀರಿ ಅಂತ ಹೇಳ್ಬೋದು ಸರ್. ಮತ್ತೆ ಈ ಸಿನಿಮಾದ ಮುಖ್ಯ ಥೀಮ್ ಬಗ್ಗೆ ಮಾತನಾಡೋದಾದ್ರೆ ಈ ಹೆಣ್ಣು ಮಕ್ಕಳ ಮುಟ್ಟಿನ ಬಗ್ಗೆ ಮಾಡಿರುವಂತ ಸಿನಿಮಾ ಸರ್. ನಿಮ್ಮ ಹತ್ರ ಕೇಳೋದಾದ್ರೆ ಸರ್, ಈಗ ಗೊತ್ತಿಲ್ಲ, ಒಂದು 20-30 ವರ್ಷಗಳ ಹಿಂದೆ ಈ ಮುಟ್ಟು ಅನ್ನೋ ಒಂದು ವಿಚಾರ ಬಂದಾಗ ಸಾಕಷ್ಟು ಜನ ಮಡಿ ಮೈಲಿಗೆ ಅಥವಾ ಅದನ್ನ ಒಂದು ಅಸಹ್ಯ ರೀತಿಯಲ್ಲಿ ಮಾತಾಡ್ತಾ ಇದ್ದದ್ದು. ಆದ್ರೆ ತುಂಬಾ ದೊಡ್ಡವರು ಹೇಳಿರೋ ಒಂದು ಮಾತಿದೆ, ಮುಟ್ಟೆಂದು ಅಸಹ್ಯ ಪಡೆದಿರು, ನಿನ್ನ ಹುಟ್ಟಿನ ಗುಟ್ಟು ಆ ಮುಟ್ಟಿನೊಳಗಡೆ ಇರುವುದಯ್ಯ ಅಂತ ಹೇಳಿ. ಹಾಗಾಗಿ ನಿಮ್ಮ ಎಷ್ಟನೇ ಒಂದು ಏನು ಪ್ರಾಯದಲ್ಲಿ ಸರ್ ಇದರ ಬಗ್ಗೆ ನಿಮಗೆ ವಿಚಾರ ಸಿಕ್ಕಿದ್ದು, ಗೊತ್ತಾದದ್ದು? ನಮಗೆ ಅದೇ ಹೇಳ್ತಾರಲ್ಲ, ಗಂಡು ಮಕ್ಕಳು ಸ್ವಲ್ಪ ಅವರಿಗೆ ಈ ವಿಚಾರಗಳೆಲ್ಲ ಅವ್ರಿಗೆ ಗೊತ್ತಾಗೋದು ಬಹಳ ಸಮಯ ಹಿಡಿಯುತ್ತೆ. ಈಗ ಸ್ಥಿತಿ ಬೇರೆ. ಈಗ ಎಜುಕೇಟ್ ಮಾಡೋದಕ್ಕೆ ಸೋಷಿಯಲ್ ಮೀಡಿಯಾ ಇದೆ, ಎಲ್ಲ ವಿಚಾರಗಳ ಬಗ್ಗೆನೂ ನಮಗೆ ಮಾಹಿತಿ ಸಿಕ್ಕೋಗ್ಬಿಡುತ್ತೆ. ನಾವು ಬೆಳೆಯೋ ಕಾಲದಲ್ಲಿ ನಮಗೆ ದೂರವಾಣಿ, ಟೆಲಿಫೋನ್ ಕನೆಕ್ಷನ್ಸ್ ಬಂತು, ನಮಗೆ ಅದೇ ದೊಡ್ಡದಾಗ. ಸೊ ಆ ರೀತಿಯಲ್ಲಿ ಆ ಮೆಚ್ಯೂರಿಟಿ ಏಜ್ ಎಲ್ಲ ನಮಗೆ ಭಾಳ ಲೇಟ್ ಆಗ್ತಾಯಿತ್ತು. ಇಲ್ಲ ತಾಯಿ ಅಂದರು, ನಮ್ಮ ಅಕ್ಕ ತಂಗಿದಿರು ಇದ್ದಾಗ ಏನೋ ಈ ಥರದ್ದು ಇತ್ತಲ್ಲ, ಆಗ ಎಲ್ಲ ಮುಟ್ಟು ಒಂಥರ ಗುಟ್ಟೆ. ಸೊ ಆ ವಿಚಾರಗಳು ಗಂಡು ಮಕ್ಳಿಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಕ್ರಮೇಣ ಹೋಗ್ತಾ ನಮಗೊಂದಷ್ಟು ಅರಿವು, ಒಂದಷ್ಟು ತಿಳುವಳಿಕೆ ಇದೆಲ್ಲ ಬಂದಾದಮೇಲೆ ನಮಗೆ ಈ ವಿಚಾರಗಳು ಗೊತ್ತಾಗ್ತಾ ಹೋಯಿತು. ಬಟ್ ನಮ್ಮ ಮನೆಗಳಲ್ಲಿ, ನನ್ನ ಮನೆಯಲ್ಲಿ ಎಸ್ಪೆಷಲಿ ನಾವು ಒಂದು ರೀತಿಯ ಸಂಸ್ಕಾರಕ್ಕೆ ಒಳಪಟ್ಟವರು. ನಮ್ಮ ತಂದೆ ಆಗಲಿ ತಾಯಿ ಆಗಲಿ ಅಲ್ಲೇನೋ ಏನು ದೊಡ್ಡವರು ಚಿಕ್ಕವರು, ಗಂಡು ಹೆಣ್ಣು ಈ ಥರದ ವಾತಾವರಣ ಇರಲಿಲ್ಲ. ನಾವೆಲ್ಲ ಒಂದು ಮಕ್ಕಳು, ಎಲ್ಲರೂ ಮಕ್ಕಳೇ ಅಂತ ಹಾಗೇ ಬೆಳೆಸಿದೆ, ಎಲ್ಲ ಸಮಾನರು ಅಂತ. ಸೊ ಈ ಥರದೊಂದು ವಿಚಾರ ಆದಾಗ ಅದು ಮನೆಯಲ್ಲೇ ನಮ್ಮ ತಂಗಿಯೇ ಆದಾಗ, ಅವಳು ದೊಡ್ಡವಳಾದಾಗ, ಬೆಳೆದಾಗ ಅದ್ರ ಬಗ್ಗೆ ನಮಗೆ ಕುತೂಹಲ ಇತ್ತು. ಆ ಕುತೂಹಲ ಓಪನ್ ಆಗಿ ಇದು ಹೀಗೆ ಅಂತೇನು ನಮ್ಗೆ ವಿವರಿಸ್ತಿರಲಿಲ್ಲ. ನಮಗದೊಂದು ಏನೋ ದೊಡ್ಡವರಾದರು ಅಂದ್ರೇನು, ಹೇಗೆ ಎತ್ತ ಅಂತ ನಮಗೆ ಅದು ಬಂದಾಗ, ಆಮೇಲೆ ಸಾಕಷ್ಟು ನಮಗೆ ಬೇರೆ ಬೇರೆ ಏನೋ ಹಿರಿಯರಿಂದ ಇದೆಲ್ಲ ಅವ್ರು ಮಾತಾಡಿಕೊಂಡಾಗ ಈ ಕೆಲವು ಕಿವಿಗೆ ಬಿದ್ದಾಗ ವಿಚಾರಗಳು, ಆವಾಗ ನಮಗೆ ರಿಯಲೈಸೇಷನ್. ಈಗಾದರೆ ಒಂದು ಕ್ಲಿಕ್ಕಲ್ಲಿ ನಿಮಗೆ ವಿಚಾರಗಳು ಸಿಕ್ಕಿಬಿಡುತ್ತೆ ಎಲ್ಲನೂ. ಅದು ಸೊ ಆ ಕಾಲ. ಆಮೇಲೆ ಕಾಲಕ್ಕೆ ತಕ್ಕಂತೆ, ಸನ್ನಿವೇಶಗಳಿಗೆ ತಕ್ಕಂತೆ, ಸಂದರ್ಭಗಳಿಗೆ ತಕ್ಕಂತೆ ವಿಚಾರಗಳು ಇನ್ನೂ ಹೆಚ್ಚೆಚ್ಚಾಗಿ ನಮಗೆ ತಿಳಿತಾ ಹೋಯಿತು. ಸೊ ಅದೊಂದು ರಹಸ್ಯ, ಅದೊಂದು ಗುಟ್ಟು, ಅದೊಂದು ಏನೋ ಒಂದು ಟ್ಯಾಬು ಅನ್ನೋ ವಾತಾವರಣದಲ್ಲಿ ನಾನು ಬೆಳೀಲಿಲ್ಲ. ಇದೆಲ್ಲ ಭಾಳ ಸಹಜವಾಗಿ ತೊಗೊಂಡಂಥದ್ದು ಇದೆ. ಆಮೇಲೆ ನಮ್ಮ ಮನೇಲಿ ತೀರಾ ಮಡಿವಂತಿಕೆ, ಮೈಲಿಗೆ ಈ ವಿಚಾರಗಳು ಇರಲಿಲ್ಲ. ಸೊ ಆದ್ದರಿಂದ ನಮಗೆ ಇದನ್ನು ಭಾಳ ಈಸಿಯಾಗಿ, ನೇರವಾಗಿ, ಯಾವ ಗೊಂದಲಗಳು ಸಿಕ್ಕು ಗೋಜಲು ಇಲ್ಲದ ಹಾಗೆ ಒಂದು ಹೆಣ್ಣು ಮಕ್ಕಳಿಗೆ ಆಗುವಂಥ ಒಂದು ಕ್ರಿಯೆ, ನೈಸರ್ಗಿಕ ಕ್ರಿಯೆ ಅಂತ ಮನದಟ್ಟಾದ್ದರಿಂದ. ಸೊ ನಮಗೆ ಇಟ್ಸ್ ಎ ಪ್ರೋಸೆಸ್, ಇಟ್ಸ್ ಎ ನಾರ್ಮಲ್ ಪ್ರೋಸೆಸ್. ಒಂದು ಹೆಣ್ಣು ಬೆಳೆಯೋ ಹಂತಗಳೆಲ್ಲ ಆಗುವಂಥ ಕೆಲವು ವಿಚಾರಗಳು ಅಂತ ಗೊತ್ತಾಯ್ತು ಅಷ್ಟೇ. ಎಸ್ ಸರ್, ಈಗ ನಿಮ್ಮ ಈ ಒಂದು ಪಿದಾಯಿ ಸಿನಿಮಾದ ಒಂದು ರೋಲನ್ನು ನೋಡಿದಾಗ ಸರ್, ನೀವೊಂದು ದೈವದ ಒಂದು ಪಾತ್ರೆಯ ಒಂದು ಕ್ಯಾರೆಕ್ಟರ್ ಅನ್ನ ಮಾಡ್ತೀರಾ. ನನಗೆ ಅಲ್ಲಿ ಆಶ್ಚರ್ಯ ಆಗಿದ್ದೇನು ಅಂತ ಹೇಳಿದ್ರೆ ಸರ್, ಹೇಗೆ ನಿಮಗೆ ಅದರ ಹಿನ್ನೆಲೆಯ ಬಗ್ಗೆ ಅಥವಾ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಅಥವಾ ಆ ಒಂದು ಗಾಂಭೀರ್ಯತೆಯ ಬಗ್ಗೆ, ಅಲ್ಲಿ ನೀವೊಂದು ಮನೆಯ ಯಜಮಾನರಾಗಿರ್ತೀರಿ, ಅಲ್ಲಿ ಹಾಸ್ಯಕ್ಕೂ ಆಸ್ಪದ ಇಲ್ಲ, ಇಡೀ ಮನೆಯನ್ನ ನಡೆಸುವಂತ ಯಜಮಾನ, ಅವರ ಗಾಂಭೀರ್ಯತೆ, ಅದರ ಜೊತೆಯಲ್ಲಿ ಅವರಿಗೊಂದು ಏನಿರ್ತದೆ, ಒಂದು ಮನೆ ಮತ್ತೆ ದೈವದ ಅದರದೊಂದು ಕಾರ್ಯಗಳು, ಅದರ ಬಗ್ಗೆ ಏನಾದ್ರು ಪ್ರಿಪರೇಷನ್ಸ್ ಇತ್ತು ಅಥವಾ ಡೈರೆಕ್ಟರ್ ಹೇಳಿದ್ರೆ ಸರ್ ಯಾವ ರೀತಿ ನೀವು ತಯಾರಾದ್ರಿ ಅಂತ ಹೇಳಿ? ಎಲ್ಲವೂ ಹೌದು. ಡೈರೆಕ್ಟ್ರು ಆ ಪಾತ್ರದ ಬಗ್ಗೆ ನನಗೆ ಬಂದು ಹೇಳಿದ್ದು ಒಂದು ಕಾರಣ, ಅವರು ಕೊಟ್ಟ ವಿವರಣೆ ಒಂದಷ್ಟು. ಇನ್ನೊಂದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನೋದಾದರೆ, ಎಷ್ಟೋ ಕಲಾವಿದರುಗಳು, ಈಗ ನಾನು ಆಗಾಗ ಹೇಳ್ತಾ ಹೋಗ್ತೀನಿ, ಡಾಕ್ಟರ್ ರಾಜ್ಕುಮಾರ್ ಅವರು ಎಂಥ ವೈವಿಧ್ಯಮಯವಾದಂಥ ಪಾತ್ರಗಳನ್ನು ಮಾಡಿದ್ದಾರೆ, ನಮಗೆ ಗೊತ್ತಿದೆ. ಅವರು ಎಷ್ಟೋ ಆ ಪಾತ್ರಗಳನ್ನು ಅವರು ಕೆಲವನ್ನ ಬರೀ ತಿಳ್ಕೊಂಡು, ವಿಚಾರವನ್ನು ತಿಳ್ಕೊಂಡು, ಬರಹಗಾರರಿಂದ ತಿಳ್ಕೊಂಡು ಆ ಪಾತ್ರವನ್ನು
ಅದರ ಸ್ಕಿನ್ ಅದರ ಆಳಕ್ಕೆ ಇಳಿದು ಅದನ್ನು ನಮ್ಮ ಮುಂದೆ ನಮಗೆ ನಿಜವಾಗ್ಲೂ ಇವರು ಹಿರಣ್ಯಕಶಿಪುವೇನೋ ಇವರು ನಿಜವಾಗ್ಲೂ ಕಾಳಿದಾಸನೇನೋ, ಖಂಡಿತ ಅವರು ಹಿರಣ್ಯಕಶಿಪುನ ನೋಡಿರಲ್ಲ, ಕಾಳಿದಾಸನ್ನ ನೋಡಿರಲ್ಲ, ಅಥವಾ ಇನ್ಯಾವುದು ಭಕ್ತ ಕುಂಬಾರ, ಈ ಥರದ ಎಷ್ಟೋ ಚಿತ್ರಗಳಲ್ಲಿ ಅವರು ಕಂಡಿರಲಾರದಂಥ ಪಾತ್ರಗಳನ್ನ ಅವ್ರು ಮಾಡಿದ್ದಾರೆ. ಅಂದರೆ ಏನು ಇಲ್ಲಿ ಪ್ರಮುಖವಾಗಿ ನಮಗೆ ಅನಿಸೋದು ಅಂದರೆ ಅದಕ್ಕೆ ಜೀವ ತುಂಬಿದ್ದಾರೆ, ಅದರ ಭಾವವನ್ನು ತಿಳ್ಕೊಂಡಿದ್ದಾರೆ. ಅದು ಹೇಗಿದ್ದಿರಬಹುದು ನಾನಾ ಸಾಹಿತ್ಯ ಕೃತಿಗಳನ್ನು ನಾನಾ ಸಾಹಿತಿಗಳ ಒಡನಾಟದಲ್ಲಿ ಅವರಿಗೆ ಅದು ಮೈದುಂಬಿಟ್ಟಿರುತ್ತೆ, ಜೀವಿಸ್ಬಿಟ್ಟಿರ್ತಾರೆ. ಹಾಗೆ ಈ ಕಂಪ್ಯಾರಿಸನ್ ಅಲ್ಲ, ನಾನು ಈ ಥರ ದೊಡ್ಡವರ ಒಂದು ಉದಾಹರಣೆ ಕೊಟ್ಬಿಟ್ಟು ನನ್ನ ಉದಾಹರಣೆ ಕೊಟ್ಟಾಗ ಕಂಪ್ಯಾರಿಸನ್ನು ಅಥವಾ ಇನ್ನೊಂದಲ್ಲ, ಅದೊಂದು ಉದಾಹರಣೆ. ನನ್ನ ಜೀವನದಲ್ಲೂ ಕೂಡ ಕೆಲವಾರು ಪಾತ್ರಗಳು ನಾನು ನೋಡಿಲ್ಲ, ಕಂಡಿಲ್ಲ. ಈಗ ಕೊತ್ವಾಲ್ ರಾಮಚಂದ್ರನ ಪಾತ್ರ ಆ ದಿನಗಳಲ್ಲಿ ನಾನು ಮಾಡಿದೆ, ನಾವು ನೋಡೇ ಇಲ್ಲ ಅವ್ರನ್ನ. ಹೇಗೆ ಅದು ತಲುಪ್ತು? ಒಂದು ನನ್ನ ಆಕಾರ ಒಂದಷ್ಟು ಕೆಲಸ ಮಾಡಿರ್ಬೋದು, ನನ್ನ ನಿರ್ಮಾಪಕರು ಅಗ್ನಿಶ್ರೀಧರ್ ಸರ್ ಅವರಿಗೆ ನಾನು ಹಂಗೆ ಕಂಡಿರಬಹುದು, ಅಥವಾ ಇವನು ಒಳ್ಳೆ ಕಲಾವಿದ, ಇದು ಮಾಡಿದ್ರೆ ಆ ಪಾತ್ರ ನೈಜವಾಗಿ ಬರುತ್ತೆ ಅನ್ನೋ ಒಂದು ಇರ್ಬೋದು. ಬಟ್ ಏನೇ ಮಾಡಿದ್ರು ಬರೀ ಲುಕ್ಸಿಂದ ನಾವು ಪಾತ್ರನ ನಮ್ಮ ಜನತೆಗೆ ತಲುಪಿಸೋಕ್ಕಾಗಲ್ಲ. ಅವರು ತುಂಬ ಜನರಿರ್ತಾರೆ, ಅದಕ್ಕೆ ಜೀವ ತುಂಬಬೇಕು, ಅದಕ್ಕೆ ಏನು ಅಂತ ತಿಳ್ಕೋಬೇಕು, ಅದರ ವ್ಯಕ್ತಿತ್ವ ಏನು, ಆ ವ್ಯಕ್ತಿತ್ವ ಏನು, ಈ ಹಿರಣ್ಯಕಶಿಪುವಿನ ವ್ಯಕ್ತಿತ್ವವೇನು, ಅವನು ಹೇಗಿದ್ದ, ಅವನ ಭಾವ ಏನು. ಸೊ ಹೀಗಾಗಿ ಆ ಭಾವ ಹಿಡಿತೀವಿ ಪಾತ್ರಗಳದು. ಸೊ ಹಾಗಾಗಿ ಇಲ್ಲೂ ಕೂಡ ಪಿದಾಯಿ ವಿಚಾರಕ್ಕೆ ಬಂದಾಗ ಗಾಂಭೀರ್ಯ ಇದೆ ಅಂತ ಹೇಳಿದ್ರೆ, ಗಾಂಭೀರ್ಯ ಈಗ ನಮ್ಮ ಯಜಮಾನರುಗಳನ್ನು ನೋಡ್ತೀವಿ ನಾವು, ನಮ್ಮ ತಂದೆಯವರು, ಅವರ ತಂದೆಯವರು, ಒಂದು 2-3 ಜನ್ರೇಷನ್ನ ನೋಡಿರ್ತೀವಿ. ಅವರು ಹೇಗೆ ವಿಚಾರಗಳನ್ನು, ಅವರ ವ್ಯಕ್ತಿತ್ವ ಹೇಗಿರ್ತಿತ್ತು, ಅವರು ಗಂಭೀರವಾಗಿರ್ತಿದ್ರ, ಒಂದು 10-14 ಮಕ್ಕಳುಗಳಿರೋರು, ಅವ್ರನ್ನೆಲ್ಲರನ್ನೂ ನೋಡ್ತಾ ಇದ್ರು, ಅವ್ರ ಜೊತೆಲಿ ಸ್ನೇಹಮಯಿಯಾಗಿಯೂ ಇರ್ತಿದ್ರು, ಬೇಕಾದಾಗ ತಾಕೀತು ಮಾಡೋ, ತಲೆ ಮೇಲೆ ಬಡಿಯೋ, ಅಥವಾ ಬಡಿದಲೇ ಇದ್ರೂ ಅವರ ಆ ಗತ್ತಿನಲ್ಲೇ ನಾವು ಸರಿಯಾಗಿ ಇರಬೇಕು ಮನೆ ಒಳಗಡೆ, ಹೆಣ್ಮಕ್ಳ ವಿಚಾರದಲ್ಲೋ ಅಥವಾ ಇನ್ಯಾವುದೋ ಈ ನಾಟಿ ಕೆಲಸಗಳು ಮಾಡ್ತಾ ಇರ್ತಾರೆ ಮಕ್ಕಳುಗಳು. ಸೊ ಅಲ್ಲಿ ಏನಾಗುತ್ತೆ, ಈ ಥರದ ಕೆಲವು ನನ್ನ ತಾತನ ನಾನು ನೋಡಿದ್ದೆ, ನಮ್ಮ ತಂದೆಯವ್ರನ್ನ ನೋಡಿದ್ದೆ. ಬಟ್ ಬರೀ ಅವ್ರನ್ನ ಅವರ ಏನಂತಾರೆ ಶಾರೀರಿಕ ಇದರಿಂದ ನೋಡಿದಾಗ ಹೆದರ್ಕೊಂಡು ಜನಗಳಿರ್ತಾರೆ, ಬರೀ ಅವರ ಎತ್ತರಕ್ಕೆ, ಅವರ ಧ್ವನಿಗೆ, ಆ ಕೆಲವು ಬಾಹ್ಯ ವಿಚಾರಗಳಿಗೆ ಹೆದರ್ಕೊಳ್ಳೋದಿದೆ. ಆದರೆ ಅವ್ರನ್ನ ಹತ್ತಿರದಿಂದ ನೋಡಿದಾಗ ನಿಮಗೆ ಅವರಲ್ಲಿರೋ ಒಂದು ಸಾಫ್ಟ್ ನೇಚರು, ಒಂದು ಹ್ಯೂಮರು, ಸೊ ಇವೆಲ್ಲ ನಾವು ಕಂಡಾಗ ಏನಾಗುತ್ತೆ, ನಾನು ಪಾತ್ರಿ ಆಗಲೇಬೇಕಾಗಿಲ್ಲ, ಈ ಗುಣಗಳು ಅಲ್ಲಿದ್ದಾವೆ. ಆಮೇಲೆ ಇನ್ನೊಂದಷ್ಟು ವಿಚಾರಗಳು, ಈಗ ಇಲ್ಲಿ ನಿಮ್ಮ ಒಂದಷ್ಟು ಆಚರಣೆಗಳಿದ್ದಾವೆ, ದೈವಾರಾಧನೆಗಳಿದ್ದಾವೆ, ಅವೆಲ್ಲ ಒಂದಷ್ಟು ಕೇಳಿದ್ದು, ನೋಡಿದ್ದು, ಬೇರೆ ಬೇರೆ ಚಿತ್ರಗಳಲ್ಲಿ ನೋಡಿದ್ದು. ಈಗ ಕಾಂತಾರ ಬಂತು, ಆಮೇಲೆ ಅದಕ್ಕೆ ಮುಂಚೆ ಬೇಕಾದಷ್ಟು ಚಿತ್ರಗಳು, ಎಷ್ಟೊಂದು ಚಿತ್ರ ನನಗೆ ಈ ಕ್ಷಣಕ್ಕೆ ನೆನಪಿಗೆ ಬರ್ತಿಲ್ಲ ಕೆಲವಾರು. ಆಮೇಲೆ ಸಾಹಿತ್ಯದ ವಿದ್ಯಾರ್ಥಿ ಆಗಿರೋದ್ರಿಂದ ಈ ಭಾಗದ ಒಂದಷ್ಟು ಜನಪದ ಕಲೆಗಳ ವಿಚಾರವಾಗಿ ಓದ್ಕೊಂಡಿದ್ದಿದೆ. ಸೊ ಇವೆಲ್ಲವೂ ಕೆಲಸ ಮಾಡುತ್ತೆ ಒಂದು ಪಾತ್ರವನ್ನು ಕಟ್ಟಿಕೊಡ್ಬೇಕಾದ್ರೆ. ಸೊ ಆ ನಿಟ್ಟಿನಲ್ಲಿ ಭೋಜಣ್ಣ ತಲುಪಿದಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಪಿದಾಯಿ ನನ್ನ ಪಾತ್ರದ ಹೆಸರು ಭೋಜಣ್ಣ ಅಂತ. ಸೊ ಆಮೇಲೆ ಈಗ ಪಾದ್ರಿ, ಈಗ ಒಂದು ದೇವಸ್ಥಾನದ ರೂವಾರಿ ಧರ್ಮಾಧಿಕಾರಿಗಳಾಗ್ಬೋದು, ಅಥವಾ ಈ ಒಂದು ಕ್ರಿಶ್ಚಿಯನ್ ಚರ್ಚಿನ ಒಬ್ಬ ಫಾದರ್ ಆಗ್ಬೋದು, ಅದು ಒಂದು ಪಾತ್ರನ ಮಾಡಿದೆ. ಅಬ್ಬಬ್ಬ ಅಂತ ನಮ್ಮ KM ಚೈತನ್ಯ ಅವರು, ಸೀರಿಯಸ್ ಆಗೂ ಇರ್ತಾನೆ, ಭಾಳ ಎಡವಟ್ಟುಗಳಿಗೆ ಒಳಗಾಗ್ಬಿಟ್ಟು ಕಮಂಗಿನೂ ಆಗ್ತಾನೆ, ಹಾಸ್ಟೆಲ್. ಸೊ ಈ ಥರದ ಅದು ಆ ಥರದ ಒಂದಾದರೆ, ಇದು ಈ ಭಾಗದ ಈ ದೇವಸ್ಥಾನಗಳ ಒಬ್ಬ ಜವಾಬ್ದಾರಿಯುತ ಗಾಂಭೀರ್ಯ ಇರುವಂತಹ ಒಬ್ಬ ಪಾತ್ರಿ. ಸೊ ಎಲ್ಲವೂ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಈ ಕೆಲವು ಎಕ್ಸಾಂಪಲ್ಸ್, ನಾವು ಪಾದ್ರಿ ಆಗಿರಲೇಬೇಕಾಗಿಲ್ಲ ಒಂದು ಪಾತ್ರ ಮಾಡಬೇಕಾದ್ರೆ, ಅಥವಾ ಫಾದರ್ ಆಗಿರಲೇಬೇಕಾಗಿಲ್ಲ, ಅದರ ನಾಡಿ ಮಿಡಿತವನ್ನು ನಾವು ಹಿಡಿಬೇಕು. ನಿರ್ದೇಶಕರು ಕೊಟ್ಟಿರೋ ಬ್ರೀಫಿಂಗನ್ನ ನಾವು ನಮ್ದಾಗಿಸ್ಕೊಳ್ಬೇಕು. ಅದು ಏನು ನಿಜವಾಗ್ಲೂ ಹೇಳ್ತಾ ಇದೆ, ಆ ಸನ್ನಿವೇಶಗಳಿಗೆ ತಕ್ಕ ಹಾಗೆ ಹೇಗೆ ಬಿಹೇವ್ ಮಾಡ್ತಿದೆ ಈ ಪಾತ್ರ, ಅವನ್ನೆಲ್ಲ ನಾವು ಒಂದಷ್ಟು ಸೀರಿಯಸ್ ಆದ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಒಂದಷ್ಟು ಬಗಿಬೇಕು ನಾವು. ಇಲ್ಲ ಅಂತಂದರೆ ಆ ಪಾತ್ರನ ನಮ್ಮ ನಿರ್ದೇಶಕರು, ನಮ್ಮ ಬರಹಗಾರರು ಏನು ಅಂದ್ಕೊಂಡು ಬರ್ದಿಯಾರೋ ಅದನ್ನು ಕಟ್ಕೊಡೋದಕ್ಕೆ ಸಾಧ್ಯವೇ ಇಲ್ಲ.
ಸೊ ಇದು ನನಗೆ ಭಾಳ ಖುಷಿ ಕೊಟ್ಟಂಥ ಪಾತ್ರ. ಇದು ನಾನು ಮಾಡಿಲ್ಲ, ಈ ಥರದ ಒಂದು ಪಾತ್ರ ಮಾಡಿರಲಿಲ್ಲ. ಹೇಳಿದಾಗಲೇ ನನಗೆ ಮಾಡಬೇಕು ಅಂತ ಅನಿಸಿ ಮಾಡಿದ್ದಿದ್ದು ನಾನು. ನನಗೆ ಮತ್ತೆ ಒಂದು ತುಂಬ ಖುಷಿಯಾಗಿದ್ದೇನಂತ ಹೇಳಿದ್ರೆ ಸರ್, ಈಗ ಬೇರೆ ಭಾಷೆಯಿಂದ ಸಾಕಷ್ಟು ಜನರು ತುಳು ಭಾಷೆಗೆ ಈ ಹಿಂದೆಯೂ ಕೂಡ ಬಂದಿದ್ದಾರೆ, ಆದರೆ ಯಾರು ಕೂಡ ಅವರ ಪಾತ್ರಕ್ಕೆ ಅವರೇ ಡಬ್ಬಿಂಗ್ ಮಾಡುವ ಪ್ರಯತ್ನ ಮಾಡೇ ಇಲ್ಲ, ಹೆದರಿದ್ದಾರೆ. ಎಲ್ಲಿಯಾದ್ರೂ ಮಾತುಕತೆಯಲ್ಲಿ ಹೆಚ್ಚು ಕಡಿಮೆ ಆದ್ರೆ ಅದು ಭಾವ ಬೇರೆ ರೀತಿ ಆಗುತ್ತೋ, ಅರ್ಥ ಬೇರೆ ರೀತಿ ಆಗುತ್ತೋ ಅಂತ. ನೀವು ಪ್ರಯತ್ನ ಮಾಡಿದ್ದೀರಿ, ಅದರಲ್ಲಿ ಗೆದ್ದಿದ್ದೀರಿ, ನಾನು ನೋಡಿದ್ದೇನೆ. ಖುಷಿಯಿಂದ ಹೇಳುದು ಸರ್, ಡಬ್ಬಿಂಗ್ ಕಷ್ಟ ಇತ್ತ ಸುಲಭ ಇತ್ತ ಹೇಗೆ? ಇಲ್ಲ, ಈಗ ನಾವು ಯಾವುದೋ ಒಂದು ಕೆಲಸನ ತುಂಬ ಶ್ರದ್ಧೆಯಿಂದ ತುಂಬ ಆಸೆಪಟ್ಟು ಮಾಡಬೇಕು ಅಂತ ಮನಸ್ಸಿಗೆ ಬಂದುಬಿಟ್ರೆ ಆ ಕಷ್ಟದ ವಿಚಾರಗಳು ಗೌಣ ಆಗಿಬಿಡುತ್ತೆ. ಅದು ನನ್ನ ವಿಚಾರದಲ್ಲಿ ಎಲ್ಲವೂ ಹೌದು. ಅದು ಕಷ್ಟಪಟ್ಟಿದ್ದು ಇದೆ, ಅದು ಕಷ್ಟಪಟ್ಟು ಅವರ ಎಲ್ಲ ಮಾರ್ಗದರ್ಶನ ಅಥವಾ ನಿರ್ದೇಶನ ಇದಕ್ಕೆಲ್ಲ ನಾವು ಕಿವಿ ಕೊಟ್ಟು ತಾಳ್ಮೆ ಕಳ್ಕೊಳ್ಳದೆ ಮಾಡಲೇಬೇಕು, ಇದು ಬರಲೇಬೇಕು ಅಂತ ನಾವು ಅದೇನಂತಾರೆ ತದೇಕ ಚಿತ್ತದಿಂದ ನಾವು ಗಮನ ಕೊಟ್ಟಾಗ ಆಗುತ್ತೆ, ಬರುತ್ತೆ. ಕಷ್ಟಪಡದಲ್ಲಿ ಸುಖ ಇಲ್ಲ. ಅದು ಭಾಳ ಸುಲಭವಾದ ಇದು ಯಾವುದೋ ಒಂದು ಹಣ್ಣು ನಮಗೆ ಸಿಗಲ್ಲ, ಒಂದು ಸ್ವಲ್ಪ ಎತ್ತರದಲ್ಲಿರುತ್ತೆ. ಪ್ರಯತ್ನ ಪಟ್ಟರೆ ಅದನ್ನು ನಾವು ಕಿತ್ಕೊಂಡು ಅದನ್ನು ತಿಂದು ಸವಿಯಬಹುದು. ಸೊ ಅದು ಇದೆ. ಆಮೇಲೆ ನಮ್ಮ ನಿರ್ದೇಶಕರು ಸಂತೋಷ್ ಮಾಡವರು ಮತ್ತು ನಮ್ಮ ರಮೇಶ್ ಅಣ್ಣ, ಈ ಪಿದಾಯಿ ಚಿತ್ರದ ಕತೆಗಾರರು, ಅವ್ರಿಗೆಲ್ಲ ಇನ್ನೊಂದು ಇದೆ, ನನ್ನ ಸ್ವಾರ್ಥನೂ ಇದೆ. ಅವ್ರಿಗೆ ನನ್ನ ದನಿ ಭಾಳ ಇಷ್ಟ. ಈ ದನಿ ಅದು ಜಾಸ್ತಿ ಹೇಳ್ಕೊಂಡ್ರೆ ನಮಗೆ ನಾವೇ ಕೊಚ್ಕೊಂಡಂಗೆ ಆಗ್ಬಿಡುತ್ತೆ, ಜಂಬಪಟ್ಟಂಗೆ ಆಗ್ಬಿಡುತ್ತೆ. ರಿಪ್ಲೇಸ್ಮೆಂಟು ಇಲ್ಲ. ಆಮೇಲೆ ಆ ಪಾತ್ರಕ್ಕೆ ಹೊಂದಲ್ಲ ಬೇರೆ ಯಾವುದೇ ದನಿ ಬಿದ್ದರೂ. ನಿಮ್ಗೆ ಆ ಭೋಜನ ಡೆಪ್ತ್ ಬೇಕು, ಆ ಫೀಲ್ ಬೇಕು ಅಂತಂದರೆ ನನ್ನ ದನಿನೇ. ಅದ್ರ ಬಗ್ಗೆ ಅದು ಇದೆ. ಅವರು ಮೆಚ್ಕೊಂಡಿದ್ದು. ಜೊತೆಗೆ ನನ್ನ ದನಿ ಇನ್ಯಾರೋ ಮಾಡೋದು, ನನಗೂ ಅಭಿನಯದಲ್ಲಿ ನಾವು ಅಷ್ಟು ಕಷ್ಟಪಟ್ಟಾಗ ಇದು ಯಾವುದೋ ಬೇರೆ ಥರದ ದನಿ. ನಮಗೆ ಈ ಡಬ್ಡ್ ಫಿಲ್ಮ್ಸ್ ನೋಡ್ತೀವಿ ನಾವು, ನಮ್ಮ ಚಿತ್ರಗಳೆಲ್ಲ ಕೆಲವು ಹಿಂದಿಗೆ ಇನ್ಯಾವುದೋ ಭಾಷೆಗಳಿಗೆಲ್ಲ ಆಗಿರುತ್ತೆ. ಆವಾಗ ನಮ್ಮ ದನಿ ನಾವು ಕನ್ನಡದಲ್ಲಿ ಏನು ಮಾತಾಡಿರ್ತೀವಿ ಅದಕ್ಕೆ ಇನ್ಯಾರೋ ಏನೋ ವ್ಯಾಪಾರಕ್ಕೋಸ್ಕರ ಯಾರ ಹತ್ರನೂ ಮಾಡಿಸ್ಬಿಟ್ಟಿರ್ತಾರೆ, ನೋಡೋಕ್ಕಾಗಲ್ಲ, ಕೇಳೋಕ್ಕೂ ಆಗಲ್ಲ. ಸೊ ಹಾಗಾಗಿ ಇವೆಲ್ಲವೂ ಕಾರಣ. ಪಾತ್ರ ಬಯಸ್ತು, ನಿರ್ದೇಶಕ, ನಿರ್ಮಾಪಕ, ಬರಹಗಾರರು ಬಯಸಿದ್ರು, ನನಗೂ ಮಾಡಬೇಕು ಅಂತಿತ್ತು. ಇನ್ನೊಂದು ವಿಚಾರ ಅಂತಂದರೆ ನಮ್ಮ ರಮೇಶ್ ಅಣ್ಣ ಇದರ ಬರಹಗಾರರು ಪ್ಲಸ್ ಸಂಭಾಷಣೆ ಎಲ್ಲ ಬರೆದಿದ್ದು ಅವರೇ, ಸ್ಕ್ರೀನ್ ಪ್ಲೇ ನಮ್ಮ ನಿರ್ದೇಶಕರು ಅವರೆಲ್ಲ ಸೇರ್ಕೊಂಡು ಮಾಡಿದ್ದು. ಅವರ ಕಾಂಟ್ರಿಬ್ಯೂಷನ್ ತುಂಬ ಇದೆ ನನಗೆ. ಪ್ರತಿಯೊಂದು ಇದೇನು ನಾವು ನೋಡ್ಬಿಡ್ತೀವಿ ಒಂದು ಚಿತ್ರ ಒಂದೂವರೆ ಗಂಟೆ, ಬಟ್ ಅಲ್ಲಿ ಸಾಕಷ್ಟು ಹೊತ್ತು ನಾವು ಸಮಯ ಕಳೆದು ಅದನ್ನು ಅಭ್ಯಾಸ ಮಾಡಿ, ಸಣ್ಣ ಪುಟ್ಟ ಕುಂದು ಕೊರತೆಗಳಿದ್ದರೆ ಅದನ್ನು ಕರೆಕ್ಟ್ ಮಾಡಿಕೊಂಡು ಮತ್ತೆ ಒಂದು 2-3 ಸರಿ ಮಾಡಿ. ಸೊ ಇದೆಲ್ಲ ನಡೆದಿರುತ್ತೆ. ಆ ಶ್ರಮದಿಂದ, ಇಷ್ಟಪಟ್ಟ ಶ್ರಮದಿಂದ ಇವತ್ತು ತುಳುವಿನಲ್ಲಿ ನಾನು ಈ ಚಿತ್ರಕ್ಕೂ ಮತ್ತು ನನ್ನ ಹಿಂದಿನ ಚಿತ್ರಕ್ಕೂ ಡಬ್ ಮಾಡೋದಕ್ಕೆ ಸಾಧ್ಯ ಆಯಿತು. ಸೊ ಅದು ತಲುಪಿದೆ, ಇಷ್ಟಪಟ್ಟಿದ್ದಾರೆ ತುಳು ಮಾತಾಡಿರುವ ರೀತಿ. ಸೊ ಕಷ್ಟಪಡಬೇಕು. ನನಗೇನು ಐ ಆಮ್ ಸ್ಯಾಟಿಸ್ಫೈಡ್. ಪಿದಾಯಿ ಚಿತ್ರ, ಪಿದಾಯಿಯ ಪಾತ್ರ, ಪಿದಾಯಿ ಎಷ್ಟೋ ಪಾತ್ರಗಳಿದಾವಲ್ಲಿ, ಎಲ್ಲೂ ಭಾಳ ಅದ್ಭುತವಾಗಿದ್ದಾವೆ. ಸೊ ಹಾಗಾಗಿ ನಾನು ಜೊತೆಗೆ ಇನ್ನೊಂದು ಹೆಗ್ಗಳಿಕೆ ಏನಪ್ಪ ಅಂತಂದರೆ, ಅದಕ್ಕೆ ಪ್ರಶಸ್ತಿ ಕೂಡ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ 2ನೇ ಪ್ರಶಸ್ತಿ. ಸರ್, ತಾವು ಹೋಗಿದ್ರಿ ಕೂಡ ಫಿಲ್ಮ್ ಫೆಸ್ಟಿವಲ್ ಸ್ಕ್ರೀನಿಂಗಿಗೆ. ಆ ಅನುಭವ ಹೇಗಿತ್ತು? ಅಂದ್ರೆ ಅಲ್ಲಿ ಸಾಮಾನ್ಯ ಜನರು ಯಾರು ಬರೋದಿಲ್ಲ, ಸಿನಿಮಾದ ನಿರ್ದೇಶಕರು, ಬರಹಗಾರರು ಅಥವಾ ಸ್ವಲ್ಪ ಅದ್ರ ಬಗ್ಗೆ ನಾಲೆಜ್ ಪಡಿಲಿಕ್ಕೋಸ್ಕರ ಹೊಸ ಒಂದು ತಲೆಮಾರಿನ ನಿರ್ದೇಶಕರು ಎಲ್ಲ ಬಂದಿರ್ತಾರೆ. ಅವರ ಅಭಿಪ್ರಾಯ ನಿಮಗೆ ನೇರವಾಗಿ ಹೇಗೆ ಸಿಕ್ಕಿತು ಅಂತ ಹೇಳಿ? ಬಹಳ ಇಷ್ಟಪಟ್ಟಿದ್ದಾರೆ. ನಮ್ಮ ಚಿತ್ರ ಪಿದಾಯಿನಂತೂ ಕೊಂಡಾಡಿದ್ದಾರೆ. ಜೊತೆಗೆ ಇನ್ನೊಂದು ಆ್ಯಡೆಡ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಇಷ್ಟೊಂದು ಕಮರ್ಷಿಯಲ್ ಚಿತ್ರಗಳಲ್ಲಿ ಮಾಡಿದಂಥ ಶರತ್ ಲೋಹಿತಾಶ್ವ ಇದೇನೋ ಬೇರೆ ರೀತಿಯಲ್ಲಿ ಕಾಣ್ತೀಯಾರಲ್ಲ, ಪೋಸ್ಟಲ್ಲಿ ಇನ್ನೇನೋ ಇದೆಯಲ್ಲ, ಅಂತಾರಾಷ್ಟ್ರೀಯ ಚಿತ್ರೋತ್ಸವಕ್ಕೆ ಬರುವಂಥ ಚಿತ್ರದಲ್ಲಿ ಮಾಡಿದಾರಲ್ಲ ಅನ್ನೋದೊಂದು ಕುತೂಹಲ ಇದ್ದಿದ್ದರಿಂದ. ಸೊ ಒಳಗೆ ಅವರು ಒಳಹೊಕ್ಕಿ ಚಿತ್ರವನ್ನು ನೋಡಿದಾಗ ಆಡಿಟೋರಿಯಮಲ್ಲಿ ಅಥವಾ ಥಿಯೇಟರ್ಲಿ ಅವರಿಗೆ ಭಾಳ ಇಷ್ಟ ಆಗಿದೆ. ಇಡಿಯಾಗಿ ಬೇರೆ ಅದು. ನಾನು ಮಾಡಿರೋ ಒಂದು 300 ಚಿತ್ರಗಳು, ಹತ್ತತ್ರ 300 ಚಿತ್ರಗಳಾಗಿದೆ. ಅದರ ಇದೊಂದು ಚಿತ್ರನ ನಾವು ಸೆಪ್ರೇಟಾಗಿ ತೆಗೆದಿಡ್ಬೋದು. ಆ ರೀತಿಯಲ್ಲಿ ಈ ಪಾತ್ರ ಮೂಡಿ ಬಂದಿದೆ. ಆ್ಯಂಡ್ ಥ್ಯಾಂಕ್ಸ್ ಟು ಅವರ್ ಡೈರೆಕ್ಟರ್. ಇದು ಬರದಲ್ಲೇ ಹೋಗಿದರೆ ನನಗೇನೋ ಕಳ್ಕೊಂಡು ಒಂದು ಫೀಲ್ ಆಗ್ತಾ ಇತ್ತು.
ಅವರು ಈ ಪಾತ್ರವನ್ನು ನನ್ನನ್ನೇ ಹುಡುಕಿ, ಅದು ಏನಾಗುತ್ತೆ ಅಷ್ಟು ಪಾತ್ರಗಳನ್ನು ಬೇರೆ ಬೇರೆ, ಅದು ಜಾಸ್ತಿ ಒಂದಷ್ಟು ಖಳನಾಯಕನ ಪಾತ್ರಗಳನ್ನು ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ. ಈ ಥರದ ಒಂದು ಪಾತ್ರಕ್ಕೆ ಹಿಂಗೆ ಯೋಚನೆ ಬರುತ್ತೆ, ನನಗೇ ಬಂದಿಲ್ಲ. ಇದು ನನಗೆ ಕೊಟ್ಟಾಗ ಇದು ನಾನು ಮಾಡಬಲ್ಲೆನಾ ಅನ್ನೋ ಒಂದು ಚಾಲೆಂಜು ನಮಗೆ ಬಂದ್ಬಿಡುತ್ತೆ. ಬೇಕಾದಷ್ಟು ಸರಿ ಬಂದಿದೆ. ಬಟ್ ನನ್ನ ಬಗ್ಗೆ ನನ್ನ ನಿರ್ದೇಶಕರಿಗಿರೋ, ನಿರ್ಮಾಪಕರು ಅವ್ರಿಗಿರೋ ಒಂದು ನಂಬಿಕೆ, ಅದು ನಾನು ಉಳಿಸ್ಕೊಂಡಿದ್ದೀನೋ ಅಥವಾ ಅವ್ರಿಗೆ ಅನಿಸಿದೆಯೋ ಮಾಡಬಲ್ಲರು ಇವರು ಅಂತ. ಸೊ ಹಾಗೆ ಬೇಕಾದಷ್ಟು ಪಾತ್ರಗಳು ಬಂದಿದೆ. ಇದು ಅಂತೂ ಸ್ಪೆಷಲ್ಲು. ಇದು ಹೇಗೇನು ಹೇಳಬೇಕು ಅಂತಂದರೆ, ನನ್ನ ಅಭಿನಯ ಕೆರಿಯರ್ನಲ್ಲಿ ಒಂದು ಅದ್ಭುತವಾದಂಥ ಒಂದು ಪಾತ್ರ ಇದು, ಪಿದಾಯಿ ಭೋಜಣ್ಣನ ಪಾತ್ರ. ಎಸ್ ಸರ್. ಹಾಗೇನೆ ಮಾತಾಡ್ತಾ, ಈಗ ನೀವು ಮಂಗಳೂರಿಗೆ ಬಂದಿದ್ದೀರಿ, ಅಭಿನಯ ಮಾಡಿದ್ದೀರಿ, ಸಿನಿಮಾ ಸ್ಕ್ರೀನಿಂಗ್ ಕೂಡ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಆಗಿದೆ, ಉತ್ತಮವಾದಂಥ ಪ್ರತಿಕ್ರಿಯೆ ಕೂಡ ಸಿಕ್ಕಿದೆ ಸರ್. ಈ ತುಳುನಾಡಿನ ಕಲಾವಿದರ ಜೊತೆ ಅಭಿನಯ ಮಾಡಿದ ಅನುಭವ ಬಹುಶಃ ನಿಮಗೆ ಹೊಸ ಹೊಸ ಮುಖಗಳಾಗಿರಬಹುದು. ಈ ಒಂದು ಸಿನಿಮಾದಲ್ಲಿ ಹೆಚ್ಚಿನ ಮಹಿಳೆಯರು ಸ್ವಲ್ಪ ಜಾಸ್ತಿ ಇದ್ದಾರೆ ಸಿನಿಮಾದಲ್ಲಿ. ಹೇಗಿತ್ತು ಸರ್ ಅನುಭವ? ಅದ್ಭುತವಾಗಿತ್ತು. ಅವ್ರದೇ ಕಥೆ. ಭೋಜಣ್ಣ ಒಬ್ಬ ಹಿರಿಯ, ಒಬ್ಬ ಪಾತ್ರಿ, ಆತನ ಮನೆಯಲ್ಲಿ ಆಗೋದ್ರಿಂದ, ಆ ಹಿರಿಯನ ಸುತ್ತ ಇದೆಲ್ಲ ನಡೆಯೋದ್ರಿಂದ ಅವನು ಪ್ರಮುಖನಾಗ್ತಾನೆ ಅಥವಾ ಒಂದು ಪೋಸ್ಟರ್ ವ್ಯಕ್ತಿತ್ವ ಆಗುತ್ತದು. ಬಟ್ ಕಥೆಗೆ ನೀವು ಹೇಳಿದ ಹಾಗೆ ಪಿದಾಯಿ ಅಂದರೆ ಹೊರಗೆ ಅಥವಾ ಮುಟ್ಟು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಮೂರು ಕಲಾವಿದೆಯರ ಮೇಲೇನೆ ನಡೆಯುವಂಥದ್ದು. ಆ್ಯಂಡ್ ರೂಪಾ ವರ್ಕಾಡಿ ಅವರು ಇಲ್ಲಿ ನಿಮಗೆ ಗೊತ್ತು, ಆಕೆಯ ರಂಗಭೂಮಿಯಲ್ಲಿ ಮಂಗಳೂರಿನ ಕಡೆ ಬಹಳ ದೊಡ್ಡ ಹೆಸರು. ಅವರ ಪರಿಚಯ ನನಗೆ ಪಿದಾಯಿ ಚಿತ್ರೀಕರಣದ ಸಮಯದಲ್ಲೇ ಆಗಿದ್ದು. ಆ್ಯಂಡ್ ಇಳ ವಿಠಲ ಈ ಕಡೆ ತುಳು, ಕನ್ನಡ, ಕೊಂಕಣಿ ಭಾಳ ಎಸ್ಟಾಬ್ಲಿಷ್ಡ್ ಆದಂಥ ನಟಿ. ದೇವಿ ಅಂತ ಇನ್ನೊಂದು ಸೊಸೆಯ ಪಾತ್ರವನ್ನು ಮಾಡಿದ್ದಾರೆ, ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಆಕೆ ಕೂಡ ಒಬ್ಬ ಒಳ್ಳೆ ಕಲಾವಿದೆ, ಜೊತೆಗೆ ಅವರ ತಾಯಿ ಒಂದು ಕಾಲದ ದೊಡ್ಡ ಹೀರೋಯಿನ್ ಮಲಯಾಳದಲ್ಲಿ. ಸೊ ನಮಗೇನಾಗುತ್ತೆ, ನಾನು ಓಪನ್ ಆಗಿರ್ತೀನಿ ಪ್ರತಿಯೊಂದನ್ನು. ನಾವೇನು ಬೇರೆಯವರಿಂದ ಕಲಿಬೋದು ಪರಸ್ಪರ, ಆಮೇಲೆ ಒಟ್ಟಿಗೆ ಕೆಲಸ ಮಾಡಬೇಕಾಗಿ ಬಂದಾಗ ನಮ್ಮಿಂದ ಅವರಿಂದ ನಾವು, ಫಾರ್ ದ ಫಿಲ್ಮ್ ಆ್ಯಂಡ್ ಔಟ್ ಆಫ್ ಇದು ಕೂಡ ಕಲಿಯೋದಿರುತ್ತೆ ಒಬ್ಬರಿಂದ ಒಬ್ಬರು. ಅವರ ಪಾತ್ರದ ವಿಚಾರಗಳಿಗೆ ಬಂದಾಗ ನಾವೆಲ್ಲರೂ ಒಂದು ಸನ್ನಿವೇಶ ಕಟ್ಕೊಡ್ಬೇಕಾದ್ರೆ ಇಂಟ್ರಾಕ್ಷನ್ ಇರಬೇಕು. ಸೊ ಆ ಇಂಟ್ರಾಕ್ಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ಒಬ್ಬೊಬ್ಬರು ಆ ಮೂರು ಜನ ಭಾಳ ಕಷ್ಟಪಟ್ಟು ಅವರು ಅಭಿನಯ ಕ್ಷೇತ್ರದಲ್ಲಿ, ಸಿನಿಮಾ ಕ್ಷೇತ್ರದಲ್ಲಿ ಹೆಸರುಗಳಾಗಿದ್ದಾರೆ. ಸೊ ಅದ್ಭುತ ಅದು. ಸೊ ಅವ್ರ ಜೊತೆಯಲ್ಲಿ ಹೇಗೆ ಕೆಲಸ ಮಾಡೋದಕ್ಕೆ, ರೂಪಾ ವರ್ಕಾಡಿ ಅವರಿಗೆ ಇಡೀ ಈ ಕಡೆಯ ರಂಗಭೂಮಿಯ ಇದಿದೆ, ಅವರಿಗೆ ನಂಟಿದೆ. ಆಮೇಲೆ ಆ ಗಟ್ಟಿತನ ಇದೆ. ಅದನ್ನು ಚೆನ್ನಾಗಿ ಪಾತ್ರನ ಕಟ್ಕೊಡುವಂಥ ರೀತಿ ಅವ್ರಿಗೆ ಗೊತ್ತಿದೆ. ಸಾಕಷ್ಟು ಸಿನಿಮಾಗಳು ಅವ್ರದ್ದು ಮಿಥ್ಯಾ ಕೂಡ ಈಗ ಬಂದಿದೆ. ಇಳ ವಿಠಲ ನನ್ನ ಜೊತೆಯಲ್ಲಿ ಫಸ್ಟು ಆಕೆ ಎಂಟ್ರ್ ಆಗಿದ್ದು ಈ ಕಾವೇರಿ, ಸುಪ್ರಭಾತ, ಈ ಥರದ್ದೆಲ್ಲ ಚಾನಲ್ಗಳಿದ್ವು ಧಾರಾವಾಹಿಗಳಲ್ಲಿ. ಸೊ ನನ್ನ ಜೊತೆಲಿ ಆಗಿನ ಕಾಲದಲ್ಲೇ ಮಾಡಿದ್ದಾರೆ. ಸೊ ಈಗ ಆಕೆಗೆ ಒಬ್ಬ ಒಳ್ಳೆ ನಟಿ, ಬೇರೆ ಬೇರೆ ರೀತಿಯ ಪಾತ್ರಗಳನ್ನ ಈಕೆ ಮಾಡಬಲ್ಲಳು ಅನ್ನೋ ಒಂದು ಹೆಸರನ್ನು ಆಕೆನೇ ಸಂಪಾದನೆ ಮಾಡ್ಕೊಂಡಿದ್ದಾರೆ. ಒಂದು ಅದ್ಭುತ ಅಲ್ವಾ? ಆ್ಯಂಡ್ ಈ ಹುಡುಗಿ ಕೂಡ, ದೇವಿ ಕೂಡ ಭಾಳ ಒಳ್ಳೆ ಸಭ್ಯಸ್ಥ ಹೆಣ್ಮಗಳು ಆ್ಯಂಡ್ ಭಾಳ ಸೀರಿಯಸ್ ಸ್ಟೂಡೆಂಟ್ ಆಫ್ ಆ್ಯಕ್ಟಿಂಗ್. ಚೆನ್ನಾಗಿತ್ತು ಆ್ಯಂಡ್ ವೆರಿ ಫ್ರೆಂಡ್ಲಿ. ಭಾಳ ಏನೋ ಒಂದು ನನಗೆ ಯಾವುದೂ ಅನ್ನಿಸ್ತಿರ್ಲಿಲ್ಲ. ಏನಾಗುತ್ತೆ, ಕೆಲವು ಅದೇ ಎಷ್ಟರ ಮಟ್ಟಿಗೆ ನಾನು ಹೇಳೋದು ಸರಿನೋ ತಪ್ಪೋ ಗೊತ್ತಿಲ್ಲ, ವ್ಯಾಪಾರಿ ಚಿತ್ರಗಳಲ್ಲಿ ನಾವು ಬಂದು ನಮ್ಮ ಕೆಲಸಗಳು ಮಾಡಿ ನಮ್ಮ ಪಾಡಿಗೆ ನಾವು ಹೋಗೋದಿದೆ. ಇದ್ದಷ್ಟು ಸುಖ ಸಂತೋಷದಿಂದ ಖುಷಿಯಾಗಿ ಇರ್ತೀವಿ. ಬಿಟ್ಟರೆ ಎಲ್ಲೋ ಬಿಟ್ಟು ಹೋಗ್ತಿದ್ದೀವಲ್ಲ ಅನ್ನೋ ಫೀಲ್ ಆಗಲ್ಲ. ಸೊ ಇದರಲ್ಲಾಯಿತು. ಈ ಪಿದಾಯಿ ಒಂದು ನಾವು ಯಾವುದೋ ಪಾತ್ರಗಳನ್ನು ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕುಟುಂಬದ ವಾತಾವರಣ ಆಯಿತು. ಆಮೇಲೆ ಅಲ್ಲಿರುವ ತೊಡಗಿಸಿಕೊಂಡಿರುವ ಅಷ್ಟೂ ವ್ಯಕ್ತಿಗಳು ಬಹಳ ಒಂಥರ ಏನಂತಾರೆ, ಕ್ರಿಯಾಶೀಲ, ಮುಗ್ಧ. ಅವ್ರಿಗೆ ಯಾವ ಸಿನಿಮಾ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಪ್ರೀತಿ ಬಿಟ್ಟರೆ ಇನ್ನು ಎಕ್ಸ್ಟ್ರಾ ವಿಚಾರಗಳು ಇಲ್ಲ. ಅದು ನಮ್ಮ ಸಂತೋಷ್ ಮಾಡೋ ಆದಿಯಾಗಿ, ನಿರ್ದೇಶಕರ ಆದಿಯಾಗಿ, ನಿರ್ಮಾಪಕರ ಆದಿಯಾಗಿ. ಅವರು ಕೂಡ ಎಲ್ಲೋ ನಮ್ಮ ನಿರ್ಮಾಪಕರು ಸಾಗರದ ಕಡೆಯವರು. ಅವರು ಮಧ್ಯ ಅಲ್ಲಿಗೆ ಹೋಗಿ ಬಂದು ಮಾಡಬೇಕಾಗ್ತಿತ್ತು. ಅಂಟು ನುಂಡೆ ಮಾಡಿಕೊಂಡು ತರೋರು ಕೊಡೋರು. ವ್ಯಾಪಾರದ ಇದು ಮನೆ ಫೀಲು ತುಂಬ ವಾಣಿಜ್ಯ ಇರೋ ಕಡೆ ಸಂಬಂಧಗಳು
ಕಮ್ಮಿ ಇರುತ್ತೆ. ಹೌದು ಹೌದು ಸೊ ಹಂಗಂತ ಈ ವಾಣಿಜ್ಯ ಕಡಿಮೆ ಇದ್ದಾಗೆಲ್ಲ ಸಂಬಂಧ ಇರುತ್ತೆ ಅಂತ, ಒಂದು ಕುಟುಂಬದ ವಾತಾವರಣ ಆಗ್ಬಿಡುತ್ತೆ ಅಂತಲ್ಲ, ಅದು ವ್ಯಕ್ತಿಗಳಲ್ಲೇ ಇರಬೇಕದು. ಸರ್ ಒಂದು ನಿಮ್ಮ ಬಾಯಿ ಮಾತಿಗೆ ಸರ್ ಒಂದು ಕ್ವಶನ್, ಅಂದ್ರೆ ನಾನು ಇದ್ರ ಜೊತೆಗೆ ತಗೊಳ್ತಾ ಇದ್ದೇನೆ. ಒಂದಷ್ಟು ಸಮಯದ ಹಿಂದೆ ನಾನು ಜಗ್ಗೇಶ್ ಸರ್ದು ಯಾವ್ದೋ ಒಂದು ಸಂದರ್ಶನ ನೋಡ್ತಾ ಇರ್ಬೇಕಾದ್ರೆ ಅವರು ಮಾತು ಹೇಳಿದ್ರು, ನಮ್ಮ ರಾಜಣ್ಣ ಇದ್ದ ಕಾಲದಲ್ಲಿ ಸಿನಿಮಾ ರಂಗ ಹೇಗಿತ್ತು ಅಂತ ಹೇಳಿದ್ರೆ, ಒಂದು ಮರದ ಅಡಿಯಲ್ಲಿ ಎಲ್ಲಾ ಕಲಾವಿದರು ಕುರ್ಚಿ ಹಾಕೊಂಡು ಅಥವಾ ಚಾಪೆ ಹಾಕೊಂಡು ಕೂತು ಜೊತೆಗೆ ಊಟ ಮಾಡುವಂತ ಕಾಲ ಒಂದಿತ್ತು. ಇವಾಗ ಈ ಹಾಳಾದದ್ದೊಂದು ಕ್ಯಾರವೆನ್ ಅಂತದೊಂದು ಬಂದು ಎಲ್ಲರೂ ಅವರವರ ಪ್ರೈವೇಸಿಯಲ್ಲಿ ಹೋಗ್ತಾ ಇದ್ದಾರೆ. ಕೂತು ಮಾತನಾಡುವಂಥದ್ದು, ಚರ್ಚೆ ಮಾಡುವಂಥದ್ದು, ಅಭಿನಯದಲ್ಲಿ ಇನ್ನು ಚೆನ್ನಾಗಿ ಏನ್ ಮಾಡ್ಬೋದು ಅಂತ ಆ ಒಂದು ಚರ್ಚೆಗಳು ಆಗ್ತಾ ಇಲ್ಲ ಅಂತ. ಈಗ ನೀವು ಮನೆ ಫೀಲ್ ಆಯ್ತು ಅಂತ ಹೇಳಿದ್ರೆ ಆವಾಗ ಜಸ್ಟ್ ನನಗೆ ನೆನಪಾಯ್ತು. ಏನಿಲ್ಲ, ಅದು ನಾವು ವಿಜ್ಞಾನನ ಟೆಕ್ನಾಲಜಿನ ನಮಗಿಷ್ಟ ಬಂದಾಗೆ ನಾವು ಬಳಸ್ಕೊಳ್ಳೋದಾಗಲಿ, ಸಂದರ್ಭ ಬಂದಾಗ ಅದನ್ನು ನಾವು ಬೆಟ್ಟು ಮಾಡಿ ಬೈಯೋದಾಗಲಿ ಅಲ್ಲ. ನಾವೆಲ್ಲರೂ ಆಯಾ ಕಾಲಕ್ಕೆ ತಕ್ಕ ಹಾಗೆ ನಾವು ಬೆಳೀತಾ ಹೋಗಿದೆ. ಆಗಿನ ಕಾಲದಲ್ಲಿ ಹೌದು ಕ್ಯಾರವಾನ್ಗಳಿರಲಿಲ್ಲ, ಆಗಿನ ಕಾಲದಲ್ಲಿ ಎಲ್ಲರೂ ಒಂದೇ ಕಡೆ ಇರಬೇಕಾಗಿತ್ತು, AC ರೂಮ್ಗಳಿರಲಿಲ್ಲ, ಆಯಿತಾ. ಆದರೂ ಕೂಡ ಆಯಾ ವ್ಯಕ್ತಿಗಳಿಗೆ ಬಿಟ್ಟಿದ್ದು. ಒಬ್ಬೊಬ್ಬ ಕಲಾವಿದರು, ಅದು ನಾಯಕ ನಟರಾಗ್ಬೋದು, ಇನ್ಯಾರು, ಕೆಲವರು ಬೆರೀತಿದ್ದಿರ್ಬೋದು, ಕೆಲವರು ಬೆರೀದೇ ಇರ್ಬೋದು, ಎಲ್ಲವೂ ಹೀಗೆ ಇದಮಿತ್ತಂ ಅಂತ ಹೇಳೋದಕ್ಕೆ ಸಾಕ್ಷಿಗಳಿಲ್ಲ. ಕುಟುಂಬದ ವಾತಾವರಣ ಇತ್ತು. ಬಟ್ ನಿಮಗೆ ಅದನ್ನ ಕಂಪ್ಲೀಟ್ ಮಾಡ್ತೀವಿ. ಅದನ್ನು ವೈಯಕ್ತಿಕ ನಮಗೆ ಬಿಟ್ಟಿದ್ದದು. ನಾನು ಹೇಗೆ ಬೆರಿತೀನಿ ಅದು ವ್ಯಕ್ತಿ ಡಿಸೈಡ್ ಮಾಡುವಂಥದ್ದು. ಯಾವುದೋ ಕ್ಯಾರವಾನ್ ಬಂದ್ಬಿಟ್ಟು ಹಾಳು ಮಾಡ್ಬಿಡ್ತು ಅಂತಲ್ಲ. ಅದು ನನಗೆ ಬೇಕಾ, ನಾನು ಎಲ್ಲರ ಜೊತೆಲಿ ಬೆರಿಬೇಕಾ, ಅವರು ಏನೋ ದೊಡ್ಡವರು ನಾಯಕ ನಟರು ಆಗಿದ್ದವರು ಇನ್ನಿತರೆ ಕಲಾವಿದರುಗಳನ್ನು ಸಮವಾಗಿ ನೋಡಬೇಕಾ, ಅವ್ರ ಜೊತೆಲಿ ಕೂತ್ಕೊಂಡು ತಂತ್ರಜ್ಞರ ಜೊತೆಲಿ, ಕಾರ್ಮಿಕರ ಜೊತೆಲಿ ಕೂತ್ಕೊಂಡು ಊಟ ಮಾಡಬೇಕಾ ಅನ್ನೋದು ಎಲ್ಲ ಅದು ವೈಯಕ್ತಿಕ. ಕ್ಯಾರವಾನ್ ಬಂತು, ಇನ್ನೇನೋ ಡಿಜಿಟಲ್ ಇದು ಯಾವುದೋ ಬಂತು, ಅದರಿಂದ ಹಾಳಾಗೋಯ್ತು ಅಲ್ಲ. ಅದು ಪ್ರತಿಯೊಬ್ಬ ವ್ಯಕ್ತಿಗೂ ಆ ಭಾವನೆಗಳಿದ್ದರೆ ಇದೊಂದು ಒಂದು ಕಲೆ ಒಟ್ಟಿಗೆ. ಈಗ ಒಂದು ಕ್ರಿಕೆಟ್ ಮ್ಯಾಚು, ಯಾರು ದೊಡ್ಡವರು ಚಿಕ್ಕವರಿಲ್ಲ, ಇದು ಇಟ್ಸ್ ಎ ಗ್ರೂಪ್ ಆ್ಯಕ್ಟಿವಿಟಿ, ಇಟ್ಸ್ ಎ ಟೀಮ್ ಎಫರ್ಟ್. ಸಿನಿಮಾ ಟೀಮ್ ಎಫರ್ಟ್, ರಂಗಭೂಮಿ ಟೀಮ್ ಎಫರ್ಟ್. ಸೊ ಎಲ್ಲರ ಜೊತೆ ಎಲ್ಲರೂ ಬೆರಿಬೇಕು, ಅದು ಬೇಸಿಕ್. ಅದು ಆಮೇಲೆ ಟೆಕ್ನಾಲಜಿನ ಬಳಸ್ಕೋತಾ ಹೋಗಬೇಕು. ದುರ್ಬಳಕೆ ಮಾಡಿಕೊಂಡು ಇನ್ಯಾವುದೋ ಸ್ಟಂಟ್ ಮಾಡ್ತಾ ಇದ್ರೆ ಕಲಾವಿದರಾಗಿ ಬೆಳೆಯಲ್ಲ. ಆಮೇಲೆ ವ್ಯಕ್ತಿಗಳಾಗೂ ಇಲ್ಲ. ಮ್ಯಾನ್ ಈಸ್ ಅ ಸೋಷಿಯಲ್ ಬೀಯಿಂಗ್, ಎಲ್ಲರ ಜೊತೆಲಿ ಬೆರಿಬೇಕು ಅವನು. ಆ ಕಡೆ ಎಲ್ಲೋ ತಿರುಗಿಸ್ಕೊಂಡು ಕೂತಿದ್ರೆ ಈ ಬೀಡಯ ಬೆರೆತ್ರೆ ಉಂಟು, ಬೆರೀಲಿಲ್ಲ ಅಂತಂದರೆ ಗೌಣ ಆಗ್ತಾರೆ ಅಷ್ಟೇ. ಸಮಾಜದೊಳಗೂ ಆಗ್ತಾರೆ, ವ್ಯಕ್ತಿ ಏನು ಈ ಸಂಬಂಧಗಳ ವಿಚಾರದಲ್ಲೂ ಆಗುತ್ತೆ ಅಷ್ಟೇ. ಇವ್ರು ಹೀಗೆ ಅಪ್ಪ, ಅವ್ರು ಯಾರ ಜೊತೆ ಮಾತಾಡಲ್ಲಪ್ಪ, ಅವ್ರಿಗೇನೋ ಸೀರಿಯಸ್ ಅಪ್ಪ, ನಾವು ಕಳ್ಕೊತೀವಿ, ನಮ್ಮನ್ನು ದೂರ ಮಾಡಿಬಿಡ್ತಾರೆ. ಸೊ ನಾವು ಬೆರಿಬೇಕು. ಕಲಾವಿದರು ನಾವು ಅಭಿಮಾನಿಗಳ ಜೊತೆಲೂ ಸಂಪರ್ಕ ಇಟ್ಕೋಬೇಕು. ನಾವು ಮಾಡ್ತಿರೋ ಕೆಲಸ ಅಂಥದ್ದು ಸಾಮಾಜಿಕವಾಗಿ ಜವಾಬ್ದಾರಿ ಇರಬೇಕು, ಸಿವಿಕ್ ಸೆನ್ಸ್ಗಳಿರಬೇಕು, ಒಂದಷ್ಟು ಇರ್ತದೆ. ಸೊ ಆದ್ದರಿಂದ ನಾವು ಜನಕ್ಕೆ ಮಾಡೋದ್ರಿಂದ ಆನ್ ಸ್ಕ್ರೀನ್ ಆ್ಯಂಡ್ ಔಟ್ ಆಫ್ ಸ್ಕ್ರೀನ್ ನಾವು ಸಹಜವಾಗಿರ್ಬೇಕು ಅಂತ ನನ್ನ ವೈಯಕ್ತಿಕ ಒಪಿನಿಯನ್ ಇದು. ಸರ್ ಬ್ಯಾಕ್ ಟು ಇದು ಮಾತಾಡೋದಂತಂದ್ರೆ ಸರ್, ಬಹುಶಃ ಒಂದು 80ಕ್ಕಿಂತಲೂ ಹೆಚ್ಚಿನ ಪರ್ಸೆಂಟ್ ನೀವು ಈ ಸಿನಿಮಾದಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಟಿಸಿದ್ದೀರಾ. ಈಗ ಪ್ರಚಾರಕ್ಕೆ ಬಂದಿದ್ದೀರಾ ಸರ್. ನಾನೊಂದು ನೇರವಾಗಿ ಕೇಳೋದಂತ ಹೇಳಿದ್ರೆ, ಬಿಡುಗಡೆ ಅಥವಾ ಬಿಡುಗಡೆ ಸಮಯದಲ್ಲಿ ಕೂಡ ನೀವು ಟೈಮ್ ಮಾಡಿ ಬರಬಹುದಾ ಅಂತ. ಯಾಕಂತ ಹೇಳಿದ್ರೆ ಕಲಾವಿದರ ಪ್ರಚಾರ ಇದ್ದಾಗ ಮಾತ್ರ ಸಿನಿಮಾಗಳಿಗೆ ಸಪೋರ್ಟ್ ಒಂದು ಜಾಸ್ತಿ ಸಿಗುತ್ತೆ ಅನ್ನೋದು ನನ್ನದೊಂದು ಅನಿಸಿಕೆ. ಹೌದು ಹೌದು. ಒಂದು ಈಗಾಗಲೇ ನಾನು ಹೇಳಿದ್ನಲ್ಲ, ಒಂದು ರೀತಿಯ ಒಂದು ವಿಶೇಷ ಪ್ರೀತಿ ನನ್ನ ಈ ಚಿತ್ರದ ಬಗ್ಗೆ, ನಮ್ಮ ಈ ಚಿತ್ರದ ಬಗ್ಗೆ. ಆ ಒಂದು ವಸ್ತು ಇದೆಯಲ್ಲ, ಈ ವಸ್ತು ಪಿದಾಯಿಯ ಕಂಟೆಂಟ್ ಏನಿದೆಯಲ್ಲ, ಅದು ತಲುಪಬೇಕು. ಬಹಳ ಇಡೀ ಕುಟುಂಬ ಕೂತ್ಕೊಂಡು ಖುಷಿ ಪಡುವಂಥ, ಬರೀ ಅದೇನೋ ಹೊರಗೆ ಮುಟ್ಟಿನ ಬಗ್ಗೆನೇ ಅಂತ ಯೋಚನೆ ಮಾಡಿದ್ರೆ ತಪ್ಪಾಗ್ಬಿಡುತ್ತೆ. ಅದು ಡಾಕ್ಯುಮೆಂಟ್ರಿ ಟೈಪಲ್ಲಿ ಇರ್ಬೋದೇನೋ ಅನ್ನೋ ಒಂದು ಭಾವನೆ ಬಂದ್ಬಿಡುತ್ತೆ. ಅದಲ್ಲ, ಬರಬೇಕು. ಇಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಇಲ್ಲಿ ಮಾತುಕತೆ ಇದೆ. ಇಲ್ಲ ಅಂದರೆ ಸುಮ್ಮನೆ ಅದಕ್ಕೆ 2ನೇ ಪ್ರಶಸ್ತಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಬರ್ತಿರ್ಲಿಲ್ಲ. ಅದು ಒಂದು ಕೊಂಡಿಯಾಗಿದೆ. ಒಂದು ಕಲಾತ್ಮಕ ಮತ್ತು ವ್ಯಾಪಾರಿ ಚಿತ್ರಗಳು. ವ್ಯಾಪಾರಿ ಅಂತ ನಾನು ಈ ಚಿತ್ರ ಬಳಸೋಕೆ ಇಷ್ಟಪಡೋಲ್ಲ, ಕಲಾತ್ಮಕವಾದಂಥ ಇದೆ, ಎಂಟರ್ಟೈನರೂ ಇದೆ. ಆಮೇಲೆ ಇಡೀ ಕುಟುಂಬ ಮಕ್ಕಳಾದಿಯಾಗಿ ಮಕ್ಕಳಿಗೆ ಖುಷಿ ಕೊಡುವಂಥ ವಿಚಾರಗಳಿದ್ದಾವೆ, ಗಂಡು ಮಕ್ಕಳಿಗೆ ಖುಷಿ ಕೊಡುವಂಥ ಸೀನ್ಸ್ಗಳಿದ್ದಾವೆ, ಹೆಣ್ಣು ಮಕ್ಕಳ ವಿಚಾರದ ಕಾನ್ಸೆಪ್ಟ್ ಇದೆ. ಆ್ಯಂಡ್ ಭಾಳ ಲವಲವಿಕೆಯಿಂದ ಲೈವ್ಲಿಯಾಗಿ ಮೊದಲಿಂದ ಕೊನೆಯವರೆಗೆ
ನೋಡುವಂಥದ್ದಿದೆ, ಜೊತೆಗೆ ಒಂದು ಸಂದೇಶನೂ ಇದೆ. ಸೊ ಈ ಚಿತ್ರ ಆ ಕಾರಣಕ್ಕೆ ನನಗೆ ಬಹಳ ಇಷ್ಟ. ಸೊ ಆಮೇಲೆ ಒಂಥರ ವಿಶೇಷ, ಇಷ್ಟು ಕಷ್ಟಪಟ್ಟು ಇಷ್ಟು ಪ್ರೀತಿಯಿಂದ ಮಾಡಿದ ಚಿತ್ರ ನೋಡಬೇಕು. ಸಾಕಷ್ಟು ಬರೀ ಎಲ್ಲೋ ಒಂದು 50-100 ಚಿತ್ರೋತ್ಸವದಲ್ಲಿ ಬಂದು ನೋಡಿದಂಥ ಜನಗಳಿಗೆ ಮಾತ್ರ ಅಲ್ಲ, ಇದು ಎಲ್ರಿಗೂ ಮಾಡಿದ್ದು. ನಾನು ಐ ಬಿಲೀವ್ ಇನ್ ಯಾವುದೇ ಒಂದು ಚಿತ್ರ ಮಾಡಿದಾಗ ಅಥವಾ ಒಂದು ಪುಸ್ತಕ ಬರೆದಾಗ ಅದು ನಮಗಷ್ಟೇ ಅಲ್ಲ, ಅದು ತಲುಪಬೇಕು, ಸಾರ್ವಜನಿಕರಿಗೆ ತಲುಪಬೇಕು. ಸೊ ಆ ಒಂದು ಪ್ರೀತಿ ಮತ್ತು ಸ್ವಾರ್ಥ ಇರೋದ್ರಿಂದ ನಮ್ಮ ಈ ಚಿತ್ರ ಇನ್ನೂ ಹೆಚ್ಚು ತಲುಪಲಿ. ಆಮೇಲೆ ತುಳು ಸಿನಿಮಾ, ನಿಮ್ಮ ಸಿನಿಮಾ, ಇದು ನಿಮ್ಮ ಭಾಷೆಯ ಸಿನಿಮಾ. ನಮ್ಮಂಥ ಕಲಾವಿದರುಗಳನ್ನ ಕರೆದು ಇಲ್ಲಿ ಮಾಡಿಸಿ ನಮ್ಮ ಪ್ರೀತಿಯಿಂದ ಕಂಡು ನಮಗೆ ಭಾಷೆ ಕಲಿಸಿ ನಮಗೂ ಅದ್ರ ಬಗ್ಗೆ ವ್ಯಾಮೋಹ ಪ್ರೀತಿ ಬರೋ ಹಾಗೆ ಮಾಡಿರೋದ್ರಿಂದ ನಮ್ಮ ಜನಗಳನ್ನು, ತುಳು ಜನತೆನ ಅವರಿಗೆ ಮಾತಾಡಿಸಿ ನಮ್ಮ ಚಿತ್ರವನ್ನು ನೋಡಿ, ಕೆಟ್ಟ ಚಿತ್ರ ಅಂತೂ ಖಂಡಿತ ಮಾಡಿಲ್ಲ. ಕೆಟ್ಟ ಚಿತ್ರವನ್ನು ತುಳು ಜನತೆ ಮೊದಲಿಂದನೂ ನಿರಾಕರಿಸಿದ್ದಾರೆ, ದೂರ ಮಾಡಿದ್ದಾರೆ. ಸೊ ಈ ಚಿತ್ರ ನಿಮ್ಮದು. ಸೊ ನೀವು ಪ್ರೀತಿಯಿಂದ ಬಂದು ನೋಡಿ ಖುಷಿಪಟ್ಟು ಅದ್ರ ಬಗ್ಗೆ 4 ಮಾತಾಡಿದ್ರೆ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ಸೊ ನಿಮ್ಮ ಚಿತ್ರ. ಆಮೇಲೆ ನಾನು ಕೇಳಿರೋ, ಈ ನಡುವೆ ಕೇಳಿರೋದು, ತುಳು ಚಿತ್ರಗಳು ಸೋಲಲ್ಲ. ಖುಷಿ ಆಯ್ತು ನನಗೆ. ಅಷ್ಟು ಪ್ರೀತಿ ಮಾಡ್ತಾರೆ ಅವರ ಭಾಷೆಯನ್ನು, ಅವರ ಸಿನಿಮಾವನ್ನು, ಅವರ ಸಾಹಿತ್ಯವನ್ನು, ಸಂಸ್ಕೃತಿಯನ್ನು. ಹಾಗಾಗಿ ಅದು ಬೆಳೀತಾ ಇದೆ, ಚೆನ್ನಾಗಿ ಬೆಳಿಲಿ ಅನ್ನೋದು ಒಂದು ಆಸೆ ನಮಗೆ. ಹೇಳೋದಾದ್ರೆ ಸರ್, 2000 ವರ್ಷದ ಇತಿಹಾಸ ತುಳು ಭಾಷೆಗಿದೆ, ಸ್ವಂತ ಲಿಪಿ ಇದೆ. ಸಿನಿಮಾಗಳಿಗೆ ಸೀಮಿತ ಮಾರುಕಟ್ಟೆ ಸರ್. ಒಂದು 12 ಚಿತ್ರಮಂದಿರದಲ್ಲಿ ಮಾತ್ರ ಬಿಡುಗಡೆ ಆಗುತ್ತದೆ. ಅದು ಬಿಟ್ರೆ ಸೀದಾ ಬೆಂಗಳೂರು, ಅದು ಬಿಟ್ರೆ ಮುಂಬೈ, ಅದು ಬಿಟ್ರೆ ಸೀದಾ ಫಾರಿನ್, ಅಂದ್ರೆ ಇಲ್ಲಿಂದ ಹೋಗಿ ಬೇರೆ ರಾಜ್ಯ ಅಥವಾ ದೇಶದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಷ್ಟಕ್ಕೆ ಸೀಮಿತವಾದಂತ ಊರು. ಬಟ್ ಇಲ್ಲಿ ಬರ್ತಾ ಇರುವಂತ ಸಿನಿಮಾಗಳನ್ನ ಜನರು ತಗೊಳ್ತಾ ಇರುವಂತ ರೀತಿ ನೋಡಿದ್ರೆ ಖುಷಿ ಆಗ್ತದೆ ಸರ್. ಬಹುಶಃ ಈ ಕಮರ್ಷಿಯಲ್ ಸಿನಿಮಾಗಳಿಗೆ ಬರುವಂತ ರೆಸ್ಪೆಕ್ಟ್ ಮತ್ತೆ ಏನು ಒಪಿನಿಯನ್ಸ್ ಇದೆ, ಈ ಸಿನಿಮಾಕ್ಕೂ ಬರ್ಲಿ ಅಂತ ಹೇಳಿ ನನ್ನದೊಂದು ಶುಭ ಹಾರೈಕೆ. ಖಂಡಿತ ಆಗ್ಬೇಕು. ನೋಡಿ, ನೀವೇ ಗಮನಿಸಿದ ಹಾಗೆ 2 ತುಳು ಚಿತ್ರಗಳಿಗೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಮನ್ನಣೆ ಸಿಕ್ಕಿದೆ, ಪ್ರಶಸ್ತಿ ಸಿಕ್ಕಿದೆ. ಅದ್ಭುತ ಅಲ್ವಾ ಅದು? ಸೊ ಅದನ್ನು ಗಮನಿಸಿದಾಗ, ಈ ಹಿಂದೆ ನಾನು ಅಂಬರ್ ಕೇಟರರ್ಸ್ ಮಾಡಿದಾಗ ಅಲ್ಲೊಂದು ಇಲ್ಲೊಂದು ಚಿತ್ರಗಳು ತುಳುನಲ್ಲಿ ಆಗ್ತಿತ್ತು. ಇವತ್ತು ಸಾಕಷ್ಟು ಜನ ಯಂಗ್ಸ್ಟರ್ಸು ಹೊಸ ಕಂಟೆಂಟ್ನ ಇಟ್ಕೊಂಡು ಹೊಸ ರೀತಿಯಲ್ಲಿ ತರ್ತಾ ಇದ್ದಾರೆ. ಆ್ಯಂಡ್ ಸಾಕಷ್ಟು ಚಿತ್ರಗಳು ಬರ್ತಾ ಇದಾವೆ ಈಗ. ಆಗಿನ ದಿವಸ ಕಾಲಮಾನಕ್ಕೆ ನೋಡಿದಾಗ ಕಡಿಮೆ ಇತ್ತು, ಈಗ ಬೆಳೀತಾ ಇದೆ ಅಂತಂದ್ರೆ ಸ್ಪಂದನೆ ಅಷ್ಟು ಚೆನ್ನಾಗಿದೆ. 26 ಸಿನಿಮಾ ಬಿಡುಗಡೆಗೆ ರೆಡಿ ಇದೆ ಸರ್. ವೆರಿ ಗುಡ್. ಚೆನ್ನಾಗಾಗಲಿ, ಒಳ್ಳೆ ಚಿತ್ರಗಳು ಬರಲಿ. ಸುಮ್ಮನೆ ವಾರಕ್ಕೆ 12 ಬೇಡ, ಎಲ್ಲವನ್ನೂ ನೋಡಬೇಕು. ಎಲ್ಲರೂ ದುಡ್ಡು ಸುರಿದಿರ್ತಾರೆ. ಸೊ ಆ ಪರಿಸ್ಥಿತಿಗೆ ಹೋಗೋದು ಬೇಡ. ಒಳ್ಳೊಳ್ಳೆ ಚಿತ್ರಗಳು ಬಂದು ಸಮಯಾವಕಾಶವನ್ನು ನೋಡಿಕೊಂಡು ಪ್ಲ್ಯಾನಿಂಗ್ ಮಾಡಿಕೊಂಡು ಕರೆಕ್ಟಾಗಿ ಬಂದು ಬೆಳೀಲಿ, ಅಚ್ಚುಕಟ್ಟಾಗಿ ಭಾಳ ಎತ್ತರಕ್ಕೆ ಬೆಳೀಲಿ ತುಳು ಇಂಡಸ್ಟ್ರಿ ಅಂತ ನಾನು ಬಯಸ್ತೀನಿ. ಎಸ್ ಸರ್. ಈಗ ಸಂತೋಷ್ ಮಾಡ ಅವ್ರ ಬಗ್ಗೆ, ನಿಮ್ಮ ನಿರ್ದೇಶಕರ ಬಗ್ಗೆ ಹೇಳೋದಾದ್ರೆ, ಕತೆ ಹೇಳಲಿಕ್ಕೆ ಬಂದಾಗ ಒಂದು ಹಿನ್ನೆಲೆ ಹೇಳಿದ್ರು, ನಾವು ಈ ಸಿನಿಮಾದಲ್ಲಿ ಅಭಿನಯ ಮಾಡಿದ್ವಿ ಅಂತ. ಆ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಆ ಟೈಮಲ್ಲಿ ನೆನಪಿರ್ಲಿಕ್ಕಿಲ್ಲ, ಬಟ್ ಖುದ್ದು ಅವರ ಜೊತೆ ಕೆಲಸ ಮಾಡಿದ ಅನುಭವ ಹೇಗಿತ್ತು ಅಂತ? ಒಂದು ನೆನಪು ಇರಲಿಲ್ಲ ಅನ್ನೋದು ಹೌದು. ಇಲ್ಲ, ಯಾಕೆ ನೆನಪಿಲ್ಲ ಅಂತಂದರೆ, ನೆನಪು ಮಾಡ್ಕೊಳಕ್ಕೆ ಹೋದರೆ ಅವ್ರದ್ದು ಯಾವುದೋ ಒಂದು ಹಳೆ ಚಿತ್ರ ನೋಡಬೇಕಾಗಿತ್ತು ನಾನು, ಫೋಟೋಗ್ರಾಫು. ಈಗ ಅವರು ದಾಡಿ ಜುಟ್ಟು ಎಲ್ಲ ಬಿಟ್ಟು ನಮ್ಮ GV ಅಯ್ಯರ್ ಅವ್ರ ಥರ ಕಾಣ್ತಾ ಇದ್ರು. ಸೊ ಹಂಗೆ ರಿಲೇಟ್ ಮಾಡ್ಕೊಳಕ್ಕಾಗಲಿಲ್ಲ ನನಗೆ ಆಗ. ಸೊ ಅದರ್ವೈಸ್ ಆಮೇಲೆ ನನಗೆ ಒಂದೇ ಒಂದು ನಿಮ್ಮ ಭಾವಚಿತ್ರ ತೋರಿಸಿ ಅಂತಂದಾಗ ನನಗೆ ಅವರ ಆಗಿದ್ದದ್ದು ಹೇಗಿದ್ರು ಅನ್ನೋದು ನನಗೆ ಆ ಚಿತ್ರದಿಂದ ಸಿಕ್ತು, ನಂಗೆ ಭಾವಚಿತ್ರದಿಂದ. ಯುವಕರು ನಾವು ಅವಾಗ ಐ ಥಿಂಕ್ ವಿ ವರ್ ಇನ್ ಅವರ್ 30s, 35 ಏಜಲ್ಲಿ. ಅವರು ನನಗಿಂತ ಒಂದು ಸ್ವಲ್ಪ ಅಂತರದಲ್ಲಿ ಚಿಕ್ಕವರಿರ್ಬೋದು ಅಷ್ಟೇ. ಸೊ ಅದಾದಮೇಲೆ ಈಗ ನಿಮ್ಮ ಪ್ರಶ್ನೆಗೆ ಬರೋದಾದರೆ, ಮೊಟ್ಟ ಮೊದಲು ಅವ್ರ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ಇದು ಎಲ್ಲವೂ ಎಲ್ಲ ಕಡೆಯೂ ಬಹಳ ಪ್ರಮುಖ. ಇದು ವ್ಯಕ್ತಿಯಾಗಿ ನೀನೇನೋ ಏನೇನೋ ಆಗ್ಬೋದು, ಅಭಿನಯ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಹೆಸರಾಗ್ಬೋದು, ನಿರ್ದೇಶನ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಹೆಸರಾಗ್ಬೋದು, ಪ್ರಶಸ್ತಿ ಪುರಸ್ಕಾರಗಳು, ಹಣ ಎಲ್ಲವೂ ಬರ್ಬೋದು. ಬಟ್ ಅಲ್ಟಿಮೇಟ್ಲಿ ಕೊನೆಗೇನಾಗುತ್ತೆ, ನೀನು ಎಂಥವನು, ವ್ಯಕ್ತಿಯಾಗಿ ಎಂಥವನು,
ಸಮಾಜದಲ್ಲಿ ಅಂತವನು ಈ ವಿಚಾರಗಳೇ ದೊಡ್ಡದಾಗಿ. ಬೇಸಿಕಲಿ ಒಬ್ಬ ಒಳ್ಳೆ ವ್ಯಕ್ತಿ ಸಂತೋಷ ಮಾಡೋರು ವ್ಯಕ್ತಿಯಾಗಿ ನಂಗೆ ಭಾಳ ಇಷ್ಟ ಆಗೋಯ್ತು. ಇವತ್ತಿಗೂ ಅಷ್ಟೇ ರಾಷ್ಟ್ರ ಪ್ರಶಸ್ತಿ ಗೆದ್ದಿದ್ದಾರೆ, ಒಂದಷ್ಟು ಚಿತ್ರಗಳಿಗೆ ಅವ್ರಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿಗಳು ಬಂದಿದ್ದಾವೆ. ಯಾವ ಹ್ಯಾಂಗಪ್ಸ್ ಇಲ್ಲ ಅವ್ರಿಗೆ. ಹಾಂ, ಒಂದು ಕಥೆಯನ್ನು ಕಟ್ಕೊಡ್ಬೇಕು ಅನ್ನೋ ನಿರ್ದೇಶಕನಿಗೆ ತುಂಬ ಒತ್ತಡಗಳು ಇದ್ದಾವೆ. ಈಗಿನ ಕಾಲದ ನಿರ್ದೇಶಕರುಗಳಿಗೆ ಒತ್ತಡನೂ ಇದೆ, ಎಲ್ಲ ಕಡೆಯೂ ಗಮನ ಹರಿಸ್ಬೇಕು. ಅದೆಲ್ಲವೂ ಇದ್ದರೂ ಕೂಡ ಅದನ್ನೆಲ್ಲ ಭಾಳ ಕಂಟ್ರೋಲ್ಡ್ ಆಗಿ ಇಟ್ಕೊಂಡು ದೊಡ್ಡ ಕಲಾವಿದ ಚಿಕ್ಕ ಕಲಾವಿದ ಅಂತ ನೋಡಿದಲೆ ಪ್ರತಿಯೊಬ್ಬರ ಹತ್ರನೂ ಪ್ರೀತಿಯಿಂದಿದ್ದು, ಪ್ರತಿಯೊಬ್ಬರ ಹತ್ರನೂ ಒಬ್ಬ ನಿರ್ದೇಶಕನಾಗಿ ಕೆಲಸ ತೆಗೆಸ್ಕೊಳ್ಳುವಂಥ ಒಂದು ಛಾತಿ ಕೂಡ ಅವರಲ್ಲಿದೆ. ಅದಕ್ಕೆ ಭಾಳಷ್ಟು ಅನುಭವನೂ ಬೇಕು. ಸೊ ಹಾಗಾಗಿ ನನಗೆ ಅವರು ಕಂಫರ್ಟಬಲ್ಲು ಅನಿಸ್ತು. ಎಲ್ಲೂ ಕೂಡ ನಮಗೆ ಏನು ಘರ್ಷಣೆಗಳು ಈ ಥರದ್ದು ಆಗತ್ತೆ, ಸಾಮಾನ್ಯ ಏನೋ ಈಗೋ ಕ್ಲಾಶಸ್ ಆಗ್ಬೋದು ಅಥವಾ ಇನ್ನೇನೋ ಸಣ್ಣ ಪುಟ್ಟದ ಅಂದರೆ ಇಲ್ಲ, ಆಗೇ ಇಲ್ಲ, ಸಾಮಾನ್ಯ ಆಗ್ಬಿಡುತ್ತೆ. ನಾನು ಹೇಳಿದ್ದು ಅವ್ರಿಗೆ ಜಸ್ಟಿಫೈ ಆಗ್ತಾ ಇರಲ್ಲ, ಅವ್ರು ಹೇಳಿದ್ದು ನಮಗೆ ಆಗ್ತಿರಲ್ಲ, ಬೇರೆ ಬೇರೆ ಇದರಲ್ಲಿ ಇದೇನೇ ಇದು ಅರ್ಥನೇ ಮಾಡ್ಕೋತಿಲ್ಲ, ಈ ಥರದ್ದು ಇರುತ್ತೆ. ಇಲ್ಲಿ ಯಾವುದೂ ಇಲ್ಲ, ಇಲ್ಲಿ ಕೂತ್ಕೊಂಡು ಸಾರ್ಟ್ ಔಟ್ ಮಾಡ್ಕೊಳ್ತಾ ಇದ್ವಿ. ನನಗೇನೋ ಅನುಮಾನ ಬಂತು ಅಂತಂದರೆ ಏನು ಸರ್ ಇದು ಹೇಗೆ ಅಂದಾಗ ಅವರು ತಾಳ್ಮೆಯಿಂದ ಟೈಮು ಕೊಡ್ತಿದ್ರು, ತಿಳಿಸಿ ಹೇಳ್ತಾ ಇದ್ರು. ಯಾಕಂದರೆ ನನಗೆ ಭಾಷೆ ವಿಚಾರವಾಗಿ ನನಗೆ ಭಾಷೆ ಅಷ್ಟು ಸುಲಲಿತವಾಗಿ ಬರಲ್ಲ, ಅರ್ಥ ಆಗತ್ತೆ ನನಗೆ ಚೆನ್ನಾಗಿ. 2 ಚಿತ್ರಗಳು ಮಾಡಾದ್ಮೇಲೆ ನನಗೆ ತುಳು ಭಾಷಿಕರು ಮತ್ತು ಭಾಷೆಯ ಬಗ್ಗೆ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇವೆಲ್ಲವೂ ಕೂಡ ನಾವು ಭಾಳ ಫ್ರೆಂಡ್ಲಿಯಾಗಿ ಸಿನಿಮಾ ಚೆನ್ನಾಗಿ ಆಗಬೇಕು, ಪಾತ್ರ ಚೆನ್ನಾಗಿ ಬರಬೇಕು ಅನ್ನೋ ಕಡೆಗೆ ಮಾತ್ರವೇ ನಮ್ಮ ಗಮನ ಇದ್ದಿದ್ದರಿಂದ ಚೆನ್ನಾಗಾಗ್ತಾಯಿತ್ತು. ಆ್ಯಂಡ್ ಈಸ್ ಎ ವೆರಿ ಸ್ವೀಟ್ ಪರ್ಸನ್, ಭಾಳ ಒಳ್ಳೆ ವ್ಯಕ್ತಿತ್ವದವರು. ತಗ್ಗಿ ಬಗ್ಗಿ ಅವ್ರನ್ನ ಇವತ್ತು ನೋಡಿದ್ರೆ ಅದನ್ನೇ ಹೇಳಕೊಟ್ಟೆ ನಾನು. ಆ ಥರದ ಹ್ಯಾಂಗಪ್ಸೇ ಇಲ್ಲ, ನಾನೇನೋ ಬೆಳೆದು ಬಿಟ್ಟಿದ್ದೀನಿ, ದೊಡ್ಡ ಸಾಧನೆ ಆಗಿಬಿಟ್ಟಿದೆ ಅಲ್ಲ. ಮತ್ತೊಂದು ಹೊಸ ಸಿನಿಮಾಗೆ ಒಬ್ಬ ಕಾರ್ಮಿಕನಾಗಿಯೇ ಸೊನ್ನೆಯಿಂದನೇ ಹೋಗುವಂಥ ಅಪ್ರೋಚ್ ಅವರಲ್ಲಿದೆ. ಸೊ ಹಾಗಾಗಿ ಅದು ಒಳ್ಳೆ ಗುಣ. ಅದು ನನ್ನ ಅನುಭವದಲ್ಲೂ ನಾನು ಬಂದಿರೋದ್ರಿಂದ, ಸಾಕಷ್ಟು ಕ್ರಮಿಸಿರೋದ್ರಿಂದ ಈ ಫೀಲ್ಡ್ನಲ್ಲಿ ಅದು ಬಹಳ ಬೇಕು. ಸಹಜವಾಗಿರೋದು, ವಿನಯವಂತಿಕೆ, ಬೆರೆಯೋದು, ಇವೆಲ್ಲವೂ ರೇರೆಸ್ಟ್ ಆಫ್ ದ ರೇರೆಸ್ಟ್ ಗುಣಗಳು ಇವು ಇರಬೇಕು ನಿರ್ದೇಶಕರಿಗಾಗಲಿ, ಕಲಾವಿದರಿಗಾಗಲಿ, ತಂತ್ರಜ್ಞರಿಗಾಗಲಿ. ಇಲ್ಲಿ ಹೆಮ್ಮೆ, ಕೊಬ್ಬು, ಜಂಬ ಇನ್ನೊಂದು ಮತ್ತೊಂದು ಮಾಡಿದರೆ ಅದೇನೋ ಗುಣ, ಈ ಕ್ಷೇತ್ರದ ಗುಣ ಇಲ್ಲಿ ಉಳಿಯೋದು ಭಾಳ ಕಡಿಮೆ, ನಶಿಸಿ ಹೋಗ್ಬಿಡ್ತಾರೆ ಬೇಗ. ಸರ್, ಸುದೀರ್ಘವಾಗಿ ಒಂದು 45 ನಿಮಿಷಗಳ ಕಾಲ ನಾವು ಮಾತನಾಡಿದ್ವಿ, ತುಂಬಾ ಖುಷಿ ಆಯ್ತು ಸರ್. ನಾನು ಶರತ್ ಲೋಹಿತಾಶ್ವ ಸರ್ ಅಂತ ಹೇಳಿ ಹೇಗಿರಬಹುದು, ಹೇಗೆ ಮಾತಾಡಬಹುದು ಅಂತ ಅನ್ಕೊಂಡಿದ್ವಿ. ಯಾವುದೇ ರೀತಿಯಲ್ಲ ಮುಜುಗರ ಇಲ್ಲ, ಏನಿಲ್ಲ, ಆರಾಮ್ಸೆ ಒಂದು ಫ್ರೆಂಡ್ ಜೊತೆ ಮಾತನಾಡೋದಂತ ಫೀಲ್ ನನಗಾಯ್ತು ಸರ್. ಈ ಸಂದರ್ಶನದ ಕೊನೆಯಲ್ಲಿ ಸರ್, ತುಳುನಾಡಿನ ಜನತೆಗೆ ನಿಮ್ಮ ಬಾಯಿಯ ಮುಖಾಂತರ ನಾಡದು ಸಿನಿಮಾ ನೋಡಿ ಅಂತ ಒಂದು ಹೇಳ್ಬೇಕು. ಆಮೇಲೆ 100 ರೂಪಾಯಿ ಕೊಟ್ಟು ಬರುವಂತ ವೀಕ್ಷಕ ಈ ಪಿದೈ ಸಿನಿಮಾನ ಯಾಕಾಗಿ ನೋಡ್ಬೇಕು ಅನ್ನೋದು ನೀವು ಹೇಳಿ ಸರ್. ಸ್ಕ್ರೀನಿಂಗ್ ಅಲ್ಲಿ ನೀವು ಸಿನಿಮಾ ನೋಡಿದ್ದೀರಾ, ನಿಮಗೆ ಇಷ್ಟ ಆಗಿದೆ, ಆಸ್ ಅ ವೀಕ್ಷಕನಾಗಿ ಯಾಕೆ ನೋಡ್ಬೇಕು 100 ರೂಪಾಯಿ? ನನಗೆ ತುಳು ಸಿನಿಮಾ ಬಗ್ಗೆ, ಮಂಗಳೂರಿನ ಬಗ್ಗೆ, ಮಂಗಳೂರಿನ ಜನತೆ ಬಗ್ಗೆ ಎಳ್ಳಷ್ಟು ಅನುಮಾನಗಳಿಲ್ಲ. ಅವರು ಯಾವತ್ತೂ ಅವರ ಭಾಷೆಯನ್ನು ಬಿಟ್ಟುಕೊಟ್ಟಿಲ್ಲ, ಅವರ ಸಿನಿಮಾಗಳನ್ನು ಬಿಟ್ಟುಕೊಟ್ಟಿಲ್ಲ, ಬಹಳ ಪ್ರೀತಿ ಮಾಡ್ತಾರೆ. ಪ್ರೀತಿ ಇರೋವಂಥ ಇದು. ನಾನು ಇದನ್ನು ಏನಂತಾರೆ ಅತಿಶಯೋಕ್ತಿಯಿಂದ ಅಥವಾ ಮುಖಸ್ತುತಿ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅವರು ಕೊಂಡೊಯ್ತಾರೆ, ಅವರು ಎತ್ತರಕ್ಕೆ ಬೆಳೆಸ್ತಾ ಇದ್ದಾರೆ. ಸೊ ಅವ್ರಿಗೆ ನಾನೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಆಮೇಲೆ ಅವರು ಕೆಟ್ಟದ್ದನ್ನೇ ಯಾವತ್ತೂ ಹೇಳಿದ್ನಲ್ಲ, ಒಪ್ಕೊಂಡಿಲ್ಲ ಅವರು. ಆಮೇಲೆ ಮೀಡಿಯೋಕರ್ ಕಾನ್ಸೆಪ್ಟ್ಸ್ಗಳನ್ನ, ಕಂಟೆಂಟ್ಗಳನ್ನು ಬಂದೇ ಇಲ್ಲ. ಬಟ್ ನಾನೇ ನನ್ನ ಕಿವಿಯಾರೆ ಈ ನಡುವೆ ಕೇಳ್ತಾ ಇದ್ದೀನಿ, ಬಹಳ ಎಸ್ಪೆಷಲಿ ತುಳು ಸಿನಿಮಾಗಳನ್ನು ತುಳು ಜನತೆ ಬಂದು ಅವ್ರದ್ದೇ ಸಿನಿಮಾ ಅಂತ ಬಂದು ನೋಡಿ ಖುಷಿಪಟ್ಟು ಎಂಜಾಯ್ ಮಾಡಿ ಅದನ್ನು ಬೆಳೆಸ್ತಾ ಇರೋದು ನನಗೆ ಅನುಭವಕ್ಕೆ ಬಂದಿದೆ, ನನಗೆ ಕಿವಿಗೆ ಬಿದ್ದಿದೆ. ಸೊ ಹಾಗಾಗಿ ನಮ್ಮ ಈ ಒಂದು ಚಿತ್ರ ಇದು ಭಾಳ ಇಲ್ಲ ಅಂತಂದರೆ ನಾನು ಎಷ್ಟೋ ಸಮಯ ಬರಲಿಕ್ಕೆ ಹೋಗಲ್ಲ. ನನಗೆ ಅದರಲ್ಲಿ ಏನೋ ಒಂದು ನಾನೇ ಇಷ್ಟಪಡಲಿಲ್ಲ ಅಂದರೆ ಎಷ್ಟೋ ಚಿತ್ರಗಳಿಗೆ ನನಗೆ ಈ ಸಂಬಂಧ ಇಲ್ಲ, ಇದೇನೋ ಒಂದು ಪ್ರೀತಿ ಇಲ್ಲ, ಇದೇನೋ ಗೌರವ ಇಲ್ಲ, ಏನೋ ಬರೀ ವ್ಯಾಪಾರಕ್ಕೋಸ್ಕರ ವ್ಯಾಪಾರ, ಅಲ್ಲಿ ಏನೋ ಒಂದು ಮಿಡ್ತಾ ಇಲ್ಲ ಅಂದಾಗ ನಾನು ಕೆಲವು ಕಡೆ ಹೋಗೋದಿಲ್ಲ. ಬಟ್ ಇಲ್ಲಿ ಅದೆಲ್ಲವೂ ಇದೆ. ಒಂದು ಒಳ್ಳೆ ತಂಡ, ಒಂದು ಒಳ್ಳೆ ಚಿತ್ರವನ್ನು ಕಟ್ಕೊಟ್ಟಿದ್ದೀವಿ. ಬಹಳ ಹೆಮ್ಮೆ ಪಡುವಂಥ, ನಮ್ಮ ತುಳು ಜನತೆ ಬಹಳ ಹೆಮ್ಮೆ ಪಡುವಂಥ
ಒಂದು ಚಿತ್ರ. ಸೊ ನಾವು ಪಟ್ಟ ಶ್ರಮ ಅಥವಾ ಖುಷಿ ಏನಿದೆ ಅದು ನೀವು ನೋಡ್ತೀರಿ, ನಮ್ಮನ್ನು ಮಗುವಿನ ರೀತಿಯಲ್ಲಿ ಎತ್ಕೊಳ್ತೀರಿ, ಅದನ್ನು ಚೆನ್ನಾಗಿ ಬೆಳೆಸ್ತೀರಿ, ಆರೋಗ್ಯವಾಗಿ ಬೆಳೆಸ್ತೀವಿ, ಈ ಮಕ್ಕಳನ್ನ ಬೆಳೆಸ್ತೀವಲ್ಲ ಹಾಗೆ ಇದು ನಿಮ್ಮ ಮಡಿಲಿಗೆ ಹಾಕ್ತಾ ಇದ್ದೀವಿ. ಖಂಡಿತ ನೀವು ನೋಡಿ, 100 ಅಲ್ಲ, ನೋಡಿದಾಗ ಬಹಳಷ್ಟು ನಾವು ಕಲ್ತ್ಕೊಳ್ಳೋದಿದೆ. ನಮಗೆ